ಹೆದ್ದಾರಿ ವರ್ಸಸ್ ಕುಂದಾಪುರ ಸ್ಪಂದನ ವಾಹಿನಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ ವೀಕ್ಷಕರೇ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಅಗಲೀಕರಣಕ್ಕೆ ಚಾಲನೆ ದೊರಕಿ ಸುಮಾರು ಒಂದು ದಶಕ ಕಳೆದಿದೆ. ಆದರೆ ಕುಂದಾಪುರದಿಂದ ಸುರತ್ಕಲ್ವರೆಗಿನ ಕಾಮಗಾರಿ ಸಂಪೂರ್ಣ ಇನ್ನೂ ಆಗಿಲ್ಲದೆ ಇರುವ ಒಂದು ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಕಾಮಗಾರಿಯ ನೆಪದಲ್ಲಿ ಹೆದ್ದಾರಿಯನ್ನೇ ಬಂದ್ ಮಾಡುವಂತಹ ಒಂದು ವಿಪರ್ಯಾಸ ಇವತ್ತು ಕುಂದಾಪುರದ ನಾಗರಿಕರಿಗೆ ಬಂದಿದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ಈ ಚರ್ಚೆಯನ್ನು ನಾವು ಆರಂಭಿಸ್ತಾ ಇದ್ದೇವೆ. ಏನು ಕುಂದಾಪುರ ಉಪವಿಭಾಗಾಧಿಕಾರಿ ಟಿ ಭೂಬಾಲನ್ ಅವರು ನಿನ್ನೆಯಷ್ಟೇ ಒಂದು ಆದೇಶ ಹೊರಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಹಿನ್ನೆಲೆಯಲ್ಲಿ ಹೆದ್ದಾರಿಯನ್ನು ಬಂದ್ ಮಾಡಿ ಆಗಬೇಕಾಗಿರತಕ್ಕಂತಹ 6 ವರ್ಷಗಳ ಹಿಂದೆ ಚಾಲನೆ ದೊರಕಿರತಕ್ಕಂತಹ ಫ್ಲೈಓವರ್ನ ಕಾಮಗಾರಿಯನ್ನು ಸ್ಥಗಿತಗೊಳಿಸಿ ಈಗ ಬಸರೂರು ಮೂರ್ಕೈ ಅನ್ನುವಂಥಲ್ಲಿ ಅಂಡರ್ ಪಾಸ್ ನಿರ್ಮಾಣಕ್ಕೆ ಏಕಾಏಕಿ ತೀರ್ಮಾನ ಮಾಡಿದ್ದಾರೆ. ಇದರಿಂದಾಗಿ ಸಾರ್ವಜನಿಕರಿಗೆ ಕುಂದಾಪುರದಲ್ಲಂತೂ ವಾಣಿಜ್ಯ ವ್ಯವಹಾರ ಕೇಂದ್ರವಾಗಿರತಕ್ಕಂತಹ ಕುಂದಾಪುರದ ಹೃದಯ ಭಾಗ ಶಾಸ್ತ್ರಿ ಸರ್ಕಲ್ನಲ್ಲಿ ಸಂಚರಿಸುವಂಥ ಸಾಕಷ್ಟು ವಾಹನ ಪ್ರಯಾಣಿಕರಿಗೆ ಮತ್ತು ಜನಜೀವನಕ್ಕೆ ಅಸ್ತವ್ಯಸ್ತ ಆಗ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತಿನ ಈ ಚರ್ಚೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಕುಂದಾಪುರ ಉಳಿಸಿ ಹೋರಾಟ ಸಮಿತಿಯ ಮುಖ್ಯ ಸಂಚಾಲಕರಾಗಿರ್ತಕ್ಕಂತಹ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಅವರಿದ್ದಾರೆ. ಅದರ ಜೊತೆಗೆ ಇನ್ನೊಬ್ಬ ಸಾಮಾಜಿಕ ಕಳಕಳಿಯ ಮುಖಂಡ ಬಿ ಕಿಶೋರ್ ಕುಮಾರ್ ಅವರಿದ್ದಾರೆ. ಅವರಿಬ್ಬರಿಗೂ ಸ್ಪಂದನ ವಾಹಿನಿಯ ಹಾಗೂ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತ. ನಮಸ್ತೆ ಸರ್. ವೀಕ್ಷಕರೇ, ನಮ್ಮ ಕರಾವಳಿಯ ಭಾಗದ ಅತ್ಯಂತ ದೊಡ್ಡ ದುರಂತ ಅಂತ ಹೇಳ್ಬೋದು. ಅಭಿವೃದ್ಧಿಯ ನೆಪದಲ್ಲಿ ಸಾಕಷ್ಟು 10 ವರ್ಷಗಳಿಂದ ನಾವು ಸಂಕಟಕ್ಕೀಡಾಗ್ತಾ ಇದ್ದೇವೆ. ಇವತ್ತು ಏನು 4 ಪಥಗಳ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಅವ್ಯವಸ್ಥಿತೆಯಿಂದ ಕೂಡಿದೆ, ಅವೈಜ್ಞಾನಿಕವಾಗಿ ನಡೀತಾ ಇದೆ. ಎಲ್ಲಿ ಕಾಮಗಾರಿಗಳ ಅಗತ್ಯತೆ ಇದೆಯೋ ಅಲ್ಲಿ ಕಾಮಗಾರಿಗಳು ನಡೆದೆ, ಎಲ್ಲಿ ಅಗತ್ಯತೆ ಇಲ್ಲವೋ ಅಲ್ಲಿ ಆದಷ್ಟು ಬೇಗ ಸಂಪೂರ್ಣಗೊಳ್ಳುವಂತಹ ಒಂದು ವಿಪರ್ಯಾಸದ ಮನಸ್ಥಿತಿ ನಮ್ಮ ಅಧಿಕಾರಿಗಳಲ್ಲಿ ಹಾಗೂ ಜನಪ್ರತಿನಿಧಿಗಳಿಗೆ ಕಾಣ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಷ್ಟೇ ಕಳೆದ 2 ದಿನಗಳಿಂದ ಏನು ಒಂದು ಹೊಸ ತೀರ್ಮಾನಕ್ಕೆ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಮುಂದಾಗಿರುವಂಥದ್ದು. ಇದರಿಂದಾಗಿ ಸ್ಥಳೀಯವಾಗಿ ಕುಂದಾಪುರದ ನಾಗರಿಕರಿಗೆ ಬಹಳಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು. ಇದ್ರ ಬಗ್ಗೆ ಒಟ್ಟಾರೆಯಾಗಿ ನಾವು ಇವತ್ತಿನ ಈ ಚರ್ಚೆಯಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇವೆ. ನಿಮಗೆಲ್ಲರಿಗೂ ವೀಕ್ಷಕರೇ, ನಿಮಗೆ ಏನಾದರೂ ಅನುಮಾನಗಳಿದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ನೀವು ನಮಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಖಂಡಿತವಾಗಿ ನಮ್ಮ ಅತಿಥಿಗಳು ಉತ್ತರ ಕೊಡ್ತಾರೆ ಅನ್ನುವಂಥ ನಂಬಿಕೆ ಒಂದಿಗೆ ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಕೆಂಚನೂರು ಸೋಮಶೇಖರ್ ಶೆಟ್ಟಿ ಹತ್ರ ಕೇಳ್ತಾ ಇದ್ದೇನೆ. ಒಟ್ಟಾರೆಯಾಗಿ ಈ ಚತುಷ್ಪಥ ಕಾಮಗಾರಿ ಕುಂದಾಪುರದಿಂದ ಸುರತ್ಕಲ್ ಇರ್ಬೋದು, ಕುಂದಾಪುರದಿಂದ ಕಾರವಾರ ಇರ್ಬೋದು, ಒಟ್ಟಾರೆಯಾಗಿ ಈ ಕಾಮಗಾರಿಯ ಉದ್ದೇಶ ಏನು? ಕಾಮಗಾರಿ ಉದ್ದೇಶ ಒಳ್ಳೆಯ ಉದ್ದೇಶವೇ. ರಾಷ್ಟ್ರೀಯ ಹೆದ್ದಾರಿಯನ್ನು ಅಗಲಗೊಳಿಸುವಂಥದ್ದು, ಅದನ್ನು ಅಭಿವೃದ್ಧಿಪಡಿಸುವಂಥದ್ದು ಒಳ್ಳೆಯ. ಆದರೆ ಪ್ರತಿಯೊಂದು ವಿಷಯದಲ್ಲೂ ರಾಷ್ಟ್ರ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಯಾವುದೇ ಒಂದು ಕೆಲಸವನ್ನು ಕೈಗೆತ್ತಿಕೊಳ್ಳುವಾಗ ಸ್ಥಳೀಯರಿಂದ ಸ್ಥಳೀಯವಾಗಿ ಅದನ್ನು ಕಷ್ಟ ಸುಖಗಳನ್ನ ಅನುಭವಿಸುವ ವ್ಯಕ್ತಿಗಳಿಂದ ಅಥವಾ ಅಲ್ಲಿ ಯಾರೇ ಇರ್ಬೋದು, ಲೀಡರ್ಸ್ ಇರ್ಬೋದು ಅಥವಾ ಸಾರ್ವಜನಿಕರು ಇರ್ಬೋದು, ಅವರಿಂದ ಏನು ತೀರ್ಮಾನಗಳನ್ನ ತಗೊಳ್ಳುವ ಮೊದಲು ಅವರನ್ನು ಚರ್ಚಿಸಿ ಯಾವ ರೀತಿ ಮಾಡಿದರೆ ಏನಾಗ್ತದೆ ಅನ್ನೋ ಬಗ್ಗೆ ಸ್ವಲ್ಪ ತಿಳ್ಕೊಂಡಿದ್ದರೆ ಒಳ್ಳೆಯದಾಗ್ತಿತ್ತು. ತಿಳ್ಕೊಳ್ಳಿಕ್ಕೆ ಹೋಗಲಿಲ್ಲ ಇವರು, ಅದು ದೊಡ್ಡ ತಪ್ಪಾಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಈ ಒಟ್ಟಾರೆ ಈಗ ಅಭಿವೃದ್ಧಿ ಕಾಮಗಾರಿಗಳ ವಿಚಾರ ಬಂದಾಗ, ಅದರಲ್ಲೂ ಮುಖ್ಯವಾಗಿ ಚತುಷ್ಪಥ ಕಾಮಗಾರಿಯ ವಿಚಾರ ಬಂದಾಗ ಒಂದು ಪ್ರೊಸೀಜರ್ ಇರುತ್ತೆ. ಒಂದು ಯಾವುದೇ ಒಂದು ಸರ್ಕಾರಿ ಅಥವಾ ಒಂದು ಏನು ಕೆಲಸ ಕಾರ್ಯಗಳ ವಿಚಾರ ಬಂದಾಗ ಒಂದು ಪ್ರೊಸೀಜರ್ ಇರುತ್ತೆ. ಸ್ಥಳೀಯವಾಗಿ ಜನರ ಜೊತೆ ಮಾತಾಡಬೇಕು, ಸ್ಥಳೀಯವಾಗಿ ಅಲ್ಲಿಯ ಸಮಸ್ಯೆಗಳನ್ನ ಕೇಳಬೇಕು. ಇಂಥದ್ದು ಯಾವುದು ಆಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಾ? ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಮಾಡಿದ್ದಾರೆ, ಸಭೆಯನ್ನು ಮಾಡಿದ್ದಾರೆ, ಅವ್ರು ಕಾಟಾಚಾರಕ್ಕಾಗಿ ಸಭೆಯನ್ನು ಮಾಡಿದ್ದಾರೆ. ಕರೆಯುವಾಗ ಜಿಲ್ಲಾ ಪಂಚಾಯತ್ನಲ್ಲಿ ಕರೆದು MLA ಅವರನ್ನು MLC ಅವರನ್ನು ಎಲ್ಲರನ್ನೂ ಕರೆದು ಸಭೆಯಲ್ಲಿ ಸ್ವಲ್ಪ ಚರ್ಚಿಸಿದ್ದಾರೆ. ಯಾಕೆ ಚರ್ಚಿಸ್ತೇವೆ ಯಾವುದು ಅಂತ ಹೇಳುವಂಥದ್ದನ್ನು ಹೇಳಿಲ್ಲ. ಆಗಬೇಕು ಅಂತ ಹೇಳೋದಕ್ಕೆ ಒಂದು ಸಭೆಯನ್ನು ಮಾಡಿದ್ದಾರೆ. ಆದರೆ ಪ್ರೊಸೀಡಿಂಗ್ಸ್ ಬರಲಿಲ್ಲ. DC ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗಿದೆ. ಅವ್ರ ಹತ್ರ ಕೇಳಿದರೆ ಪ್ರೊಸೀಡಿಂಗ್ಸು ಇಲ್ಲ, ಅವ್ರ ಹತ್ರ ಏನೂ ಬರಲಿಲ್ಲ. ನಮ್ಮನ್ನು ಚರ್ಚೆ ಮಾಡಿದ್ದಾರೆ. ಅವರು ಅದನ್ನು ಚರ್ಚೆ ಮಾಡಿದ್ದೇವೆ ಅಂತೇಳಿ ಬರ್ಕೊಂಡು ರೆಕಾರ್ಡ್ ಮಾಡಿದ್ದಾರೆ ಅಷ್ಟೇ. ಬಿಟ್ಟರೆ ಸ್ಥಳೀಯವಾಗಿ ಜನಪ್ರತಿನಿಧಿಗಳಿಗೂ ಸರಿಯಾದ ಮಾಹಿತಿಯನ್ನು ಕೊಟ್ಟಿಲ್ಲ, ಇವತ್ತು ಕೊಡ್ತಾ ಇಲ್ಲ. ಅದು ದೊಡ್ಡ ದುರಂತ. ನಾವು ಹೇಳೋದೇನೆಂದರೆ, ಈ ನಮ್ಮ ಮನೆ ಮುಂದ್ಗಡೆ ಒಂದು ರಸ್ತೆ ಹೋಗ್ತಾಯಿದ್ರೆ ಆ ರಸ್ತೆ ಹೇಗೆ ಹೋಗುತ್ತೆ, ನಮ್ಮ ಮನೆ ತಾಗಿ ಹೋಗ್ತದ ಅಥವಾ ಮುಂದೆ ಹೋಗ್ತದ, ಎಲ್ಲಿ ಕರು ಬರ್ತದೆ ಅಂತ ಹೇಳುವಂಥ ನೋಡಬೇಕಾದ್ದು ನಮ್ಮ ಧರ್ಮ. ನಾವು ತಿಳ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ. ತಿಳ್ಕೊಳ್ಳಿಕ್ಕೆ ತಿಳಿಸುವವರು ಯಾರು? ಕರೆಕ್ಟ್. ಅದೇ ದೊಡ್ಡ ಸಮಸ್ಯೆ ಆಗಿದೆ. ಅದರಿಂದಾಗಿ ಇಷ್ಟೆಲ್ಲ ಸಮಸ್ಯೆಗಳು ಉದ್ಭವವಾಗಿದೆ. ಕಿಶೋರ್ ಕುಮಾರ್ ಅವರೇ, ಈಗ ಇದ್ದಕ್ಕಿದ್ದ ಹಾಗೆ ಉಪವಿಭಾಗಾಧಿಕಾರಿಗಳು ಒಂದು ಆದೇಶ ಮಾಡ್ತಾರೆ. ಬಹುಶಃ ಎಲ್ಲೋ ಒಂದು ಕಡೆ ಅದು ಒಳ್ಳೆಯ ಆದೇಶ ಅನ್ನುವಂಥದ್ದು ಕೆಲವರಿಗೆ ಅನ್ನಿಸ್ತದೆ. ಯಾಕೆ ಅಂತ ಕೇಳಿದರೆ, ಅಭಿವೃದ್ಧಿ ಮಾಡಬೇಕಾದ್ರೆ ಅಲ್ಲಿ ಸಂಚಾರ ಮಾಡಲಿಕ್ಕಾಗಲ್ಲ, ಕಾಮಗಾರಿ ಮಾಡಬೇಕಾದ್ರೆ ಅದಕ್ಕೆ ಸರ್ವಿಸ್ ರಸ್ತೆಯನ್ನು ಬಳಸಿ ಅನ್ನುವಂಥ ಒಂದು ಆದೇಶ. ನೀವು ಯಾಕೆ ಅದನ್ನು ತಪ್ಪು ಅಂತ ಹೇಳ್ತಾ ಇದ್ದೀರಾ?
ಅಲ್ಲ, ನಾವು ತಪ್ಪು ಅಂತೇಳಿ ಹೇಳ್ತಾ ಇಲ್ಲ. ಸಮರ್ಪಕವಾದಂಥ ವ್ಯವಸ್ಥೆಯನ್ನು ವಾಹನ ಚಾಲಕರಿಗೆ ಅಥವಾ ಮಾಲಕರಿಗೆ ಒದಗಿಸಿ ಕೊಡದೆ ಏಕಾಏಕಿ ನಿನ್ನೆ ಪತ್ರಿಕೆಯಲ್ಲಿ ಕೊಟ್ಟು, ಅಂದರೆ ನಾನು ಇಲ್ಲಿ ಎ ಸಿಯನ್ನು ದೂರ್ತಾ ಇಲ್ಲ, ಅವರು ಸರ್ಕಾರಿ ಕೆಲಸವನ್ನು ಮಾಡುವವರು, ಪಾಪ ಅವರ ಡ್ಯೂಟಿಯನ್ನು ಅವ್ರು ಮಾಡಿದ್ದಾರೆ. ಆದರೆ ತುಂಬ ನೀವು ಹೇಳಿದಾಗ ಅವೈಜ್ಞಾನಿಕ ಆಗಿ ಆಗ್ತಾ ಇದೆ. ಸಮರ್ಪಕವಾದಂಥ ವ್ಯವಸ್ಥೆ ಇಲ್ಲ ಅಲ್ಲಿ. ಈಗ ಉದಾಹರಣೆಗೆ ಹೇಳಬೇಕಂತೇಳಿ ಹೇಳಿದರೆ, ಶಿವಮೊಗ್ಗದಿಂದ ತುಂಬ ವಾಹನಗಳು ಬರ್ತದೆ, ಬೆಂಗಳೂರಿಗೆ ಹೋಗುವ ಬಸ್ಸುಗಳು ಕೂಡ ಹಾಗೆ ಹೋಗ್ತಾ ಇದೆ. ಈಗ ವೆಹಿಕಲ್ ಡೆನ್ಸಿಟಿ ಎಷ್ಟಿದೆ ಇದನ್ನು ಫಸ್ಟ್ ಅವರು ಜಡ್ಜ್ ಮಾಡಬೇಕು, ಸ್ಟಡಿ ಮಾಡಬೇಕಿದೆ. ಹೇಗೆ ರೂಟ್ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದರೆ, ಬಸರೂರಿನಿಂದ ಬರುವಂಥ ವೆಹಿಕಲ್ಗಳು ಅಲ್ಲಿ ಲೆಫ್ಟ್ ಸರ್ವಿಸ್ ರೋಡ್ನಲ್ಲಿ ಲೆಫ್ಟ್ ತಗೊಂಡು ವಿನಾಯಕ ಟಾಕೀಸಿಗೆ ಹೋಗಿ, ವಿನಾಯಕ ಥಿಯೇಟರ್ ಹತ್ರ ಪುನಃ ಯೂ-ಟರ್ನ್ ತಗೊಂಡು ಬರಬೇಕು ಕುಂದಾಪುರಕ್ಕಂತಿದೆ. ನಾನು ಹೇಳೋದು, ಬಸರೂರು ಮೂರ್ಖಯಿಂದ ನೀವು ಮೇಲಕ್ಕೆ ಬರುವಾಗ ಸರ್ವಿಸ್ ರೋಡಿಗೆ ಅಪ್ರೋಚ್ ಆಗುವಾಗ ಎಲ್ಲ 20 ಚಕ್ರದ ವಾಹನಗಳು ಸೇರಿ ಸೈಕಲ್ ಕೂಡ ಸರ್ವಿಸ್ ರೋಡ್ನಲ್ಲೇ ಬರಬೇಕಾದಂಥ ಅನಿವಾರ್ಯತೆ ಈಗಿನ ಸ್ಥಿತಿಯಲ್ಲಿ ಇದೆ. ಹಾಗಾದರೆ ಬಸರೂರು ರೋಡಿಂದ ಬರುವವ ಅಲ್ಲಿ ಅಪ್ರೋಚ್ ತಗೊಳ್ಳೋದು ಹೇಗೆ? ಅಲ್ಲಿ ವೆಹಿಕಲ್ ನಿಲ್ಲಿಸ್ತಾರಾ ಇವ್ರು ಹೋಗುವವರೆಗೆ? ಒಂದು. ಇನ್ನು ಕೋಡಿ ರೋಡಿಗೆ ನೀವು ವಿನಾಯಕ ಟಾಕೀಸ್ ಹತ್ರ ರೈಟ್ ತಗೊಳ್ಳುವಾಗ ಅಗೇನ್ ಕೋಡಿಯಿಂದ ಕೂಡ ವೆಹಿಕಲ್ಗಳು ಬರ್ತಾ ಇರ್ತದೆ. ಇಲ್ಲಿ ಉಡುಪಿ, ಮಂಗಳೂರು, ಬೆಂಗಳೂರಿಂದ ಬರುವಂಥ ಎಲ್ಲ ಬಸ್ಸುಗಳು ಅಲ್ಲಿ ಬಂದು ಅಲ್ಲಿ ಸರ್ವಿಸ್ ರೋಡಿಗೆ ಜಾಯಿನ್ ಆಗ್ತಾ ಇದೆ. ಅದು ಜಾಯ್ನಿಂಗ್ ಪಾಯಿಂಟ್ ಅಂತ ಹೇಳ್ತೇವೆ ನಾವು. ಎಲ್ಲ ವೆಹಿಕಲ್ಗಳು ಅಲ್ಲಿ ಒಂದು ಕಡೆ ಜಾಯಿನ್ ಆಗ್ತದೆ, ಇಲ್ಲಿ ಮೂರ್ಖಾಯಲ್ಲಿ ಒಂದು ಕಡೆ ಜಾಯಿನ್ ಆಗ್ತದೆ. ಹೇಗೆ ನೀವು ಅಷ್ಟು ಸಪೂರ ರಸ್ತೆ 6 ಮೀಟರ್ ಇರುವಂಥ ಒಂದು ರಸ್ತೆಯಲ್ಲಿ ಇಷ್ಟು ಘನ ವಾಹನಗಳನ್ನು ಹೇಗೆ ನೀವು ವ್ಯವಸ್ಥೆ ಮಾಡ್ತೀರಿ ಅನ್ನುವಂಥದ್ದು. ನಾವು ಹೇಳೋದು, ಫ್ಲೈಓವರ್ ಕಾಮಗಾರಿ ಅರ್ಧಂಬರ್ಧ ಆಗಿ ನಿಂತಿದೆ, ಅದನ್ನು ಕಂಪ್ಲೀಟ್ ಮಾಡಿ ಅಷ್ಟರವರೆಗೆ ಇಲ್ಲಿ ಸ್ವಲ್ಪ ಫ್ರೀ ಆಗ್ತದೆ ಅಂತ. ಈಗ ಅಲ್ಲಿಯೂ ಶಾಸ್ತ್ರಿ ಸರ್ಕಲಲ್ಲೂ ಕೂಡ ಅಸ್ತವ್ಯಸ್ತ, ಅಲ್ಲಿ ಸರ್ವಿಸ್ ರೋಡಿಗೆ ಎಂಟ್ರಿ ಆಗ್ಲಿಕ್ಕೆ ಆಗೋದಿಲ್ಲ. ಆರ್ಯನ್ ಶೆಟ್ಟಿ ಹಾಲಿಗೆ ಯಾರಾದರೂ ಮದುವೆಗೆ ಹೋದ್ರೆ ನಾವು ರೋಡಿಗೆ ಬರಬೇಕಾದ್ರೆ ಒದ್ದಾಟ ಮಾಡಬೇಕು. ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಡ್ರೈವರ್ ಇದ್ರೆ ಅಡ್ಡಿ ಇಲ್ಲ, ಇಲ್ಲಿ ನಾವು ಒದ್ದಾಟವೇ ಮಾಡಬೇಕು. ಅಲ್ಲಿ ಶರೋನಿ ಕಾಫಿ ಕುಡಿಲಿಕ್ಕೆ ಹೋದ್ರೂ ಬರ್ಲಿಕ್ಕೆ ಆಗೋದಿಲ್ಲ. ಇಷ್ಟು ಅವ್ಯವಸ್ಥೆ ಇರುವಾಗ ಮತ್ತೊಂದು ಪುನಃ ಜಂಜಾಟ ಯಾಕೆ ನೀವು ಜನರಿಗೆ ಮಾಡಿಸ್ತೀರಿ ಅನ್ನುವಂಥದ್ದು ನಾವು ಇವತ್ತು ಅವ್ರಿಗೆ ಹೇಳಿದ್ದೇವೆ. ಅದಕ್ಕೆ ಏನು ಅವರ ತೀರ್ಮಾನ ಇನ್ನೂ ಸರಿಯಾಗಿ ನಮ್ಗೆ ಬರಲಿಲ್ಲ. ಒಂದು ಸಣ್ಣ ಸಭೆಯನ್ನು ಮಾಡಿದ್ದೇವೆ ಇವತ್ತು. ಓಕೆ, ಕೆಂಚನೂರು ಸೋಮಶೇಖರ ಶೆಟ್ಟರು, ಈಗ ಬಹುಶಃ ಸುರತ್ಕಲ್ನಿಂದ ಏನು ಕಾರವಾರದವರೆಗೆ ಈಗ ಅಗಲ ಆಗ್ತಾ ಇದೆ, ರಸ್ತೆ ಅಗಲ ಕಾಮಗಾರಿ ಆಗ್ತಾ ಇದೆ. ಎಲ್ಲ ಕಡೆ ಸರ್ವಿಸ್ ರೋಡು ಇಲ್ಲ. ಈಗ ಶಾಸ್ತ್ರಿ ಪಾರ್ಕಿನ ವಿಚಾರ, ಕುಂದಾಪುರದ ವಿಚಾರ ಬಂದಾಗ ಆ ಕಡೆ 2 ಬದಿಗೆ ಸರ್ವಿಸ್ ರೋಡು ಇದೆ ಅಂತ ಹೇಳ್ಬೋದು. ಆದರೆ ನನ್ನ ಪ್ರಶ್ನೆ, ಇಡೀ ಹೆದ್ದಾರಿ ಪ್ರಾಧಿಕಾರದ ಅಧೀನದಲ್ಲಿರುವಂಥ ಈ ಚತುಷ್ಪಥ ಕಾಮಗಾರಿ ಏನಿದೆ, ಈ ಕಡೆ IRB ಇರ್ಬೋದು ಅಥವಾ ಈಚೆಗೆ ನವಯುಗ ಇರ್ಬೋದು, ಒಂದು ಹಂತಕ್ಕೆ ನಾವು ಕೇಳಿಪಟ್ಟದ್ದೇನಂತ ಹೇಳಿದರೆ, ಒಂದು ಸಲ ನೀಲಿ ನಕ್ಷೆ ಸಿದ್ಧ ಆದ ಮೇಲೆ ಅದು ಬದಲಾಗೋದಿಲ್ಲ, ಅದು ಫಿಕ್ಸ್ ಅನ್ನುವಂಥ ಒಂದು ಅಭಿಪ್ರಾಯ ಮೊದಲಿತ್ತು. ಸೊ ಈಗ ಇತ್ತೀಚೆಗಿನ ಬೆಳವಣಿಗೆಗಳನ್ನು ನೋಡಿದರೆ ನಿಮಗೆ ಬೇಕಾದ ಹಾಗೆ ನೀವು ಬದಲು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದು ಹೇಗೆ, ಏನು? ರಾಷ್ಟ್ರೀಯ ಹೆದ್ದಾರಿ ನಿಯಮದ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರಸ್ತೆಯನ್ನು ಯಾವ ಥರ ಮಾಡಬೇಕು ಅನ್ನೋದನ್ನು ನಿಗದಿಪಡಿಸ್ತಾರೆ. ಆದರೆ ಸ್ಥಳೀಯವಾಗಿ ಇಂಥ ತೊಂದರೆಗಳು ಬಂದಾಗ ಹೊಂದಾಣಿಕೆ ಮಾಡಿಕೊಳ್ಳಲೇಬೇಕು, ಇಲ್ಲಾಂದರೆ ಬೇರೆ ವ್ಯವಸ್ಥೆ ಇಲ್ಲ. ಈಗ ಆಗಿರುವಂಥ ರಸ್ತೆ 1913ರಲ್ಲಿ ಆದಂಥ ರಸ್ತೆ, 13ರಲ್ಲಾಗಿ 100 ವರ್ಷದ ನಂತರ 50 ವರ್ಷದ ನಂತರ 1962ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆಯಿತು. ಹೌದು, ಶ್ರೀನಿವಾಸ ಮಲ್ಯರ ಕಾಲದಲ್ಲಿ. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆದ ನಂತರ 50 ವರ್ಷ ಬಿಟ್ಟು ಮತ್ತೆ 4 ಲೈನ್ ಸ್ಟಾರ್ಟ್ ಆಯಿತು. ಪ್ರಪಂಚ ಎಲ್ಲ ಕಡೆಯಲ್ಲೂ 4 ಲೈನ್ ಮಾಡುವಾಗ ಎಕ್ಸ್ಪ್ರೆಸ್ ಹೈವೇ ಥರದಲ್ಲಿ ಇರಬೇಕು. ಅದನ್ನು 65 ಕಿಲೋಮೀಟರ್ ಸ್ಪೀಡಿಗೆ ಇರುವುದನ್ನು 110 ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಲಿಕ್ಕೆ ಅದನ್ನು 4 ಲೈನ್ ಮಾಡ್ತಾರೆ. ಇದು ನಮ್ಮ ದುರಂತ ಅಂತಾರೆ. ನಾವು ಎಲ್ಲಿವರೆಗೆ ಬುದ್ಧಿಜೀವಿಗಳಂತ ಹೇಳ್ಕೊಂಡವ್ರು ನಾವು 6 ಲೈನ್ ಸ್ಟಾರ್ಟ್ ಮಾಡೋವಾಗಲೇ 6 ಲೈನ್ ಇಟ್ಟಿವು. 33,660 ಪರ್ ಕಾರ್ ಯೂನಿಟ್ ಕಿನ್ನಿ ಮುಲ್ಕಿಯಲ್ಲಿ ಆವತ್ತೇ ಉಂಟು. ಈಗಲೂ ಕೇಳಿದರೆ ಕೂತ್ಕೊಂಡಲ್ಲೇ ಹೇಳೋದು, ಅದು ಇನ್ನೂ 8 ಲೈನ್ ಆಗುವಾಗ ಅಷ್ಟು ಹೋಗ್ತದೆ, ಇಷ್ಟು ಹೋಗ್ತದೆ, ಪಕ್ಕದ ಮನೆಯವ್ರು ಗೋಡೆ ಹೋಗ್ತದೆ ಅಂತ ಎದುರು ಮನೆ ಖುಷಿ. ಏನಾಗ್ತದೆ, ಈ ರಸ್ತೆ ಆಗ್ತಾ ಇರುವಾಗ ಪ್ರಾರಂಭದಲ್ಲಿ ವೈಟ್ ಮಾರ್ಕ್ ಇದ್ದದನ್ನು ಆ ಮಾರ್ಕಿನಿಂದ ಅಳಿತಾ ಇದ್ರು. ಕರೆಕ್ಟ್, ನನ್ನದು ಹೋಗ್ತದೆ, ನನ್ನದು ಅವನ ಮನೆದು ಹೋದ್ರೂ ಹೋಗಲಿ, ಇವರೊಂದು ಹೋದ್ರೂ ಹೋಗಲಿ ಅಂತ ಹೇಳುವಂಥ ದಾವ್ಯಾದಿ ಈ ಪದಗಳಿದೆಯಲ್ಲ, ಅದನ್ನು ಬಳಸುವಾಗ ಅದಕ್ಕೆ ಅದನ್ನು ಹೇಳ್ತಾರೆ. ಆ ರೀತಿ ಮಾಡ್ತಾಯಿದ್ರು. ನಿಜವಾಗಿ ಅದಲ್ಲ. ಆಗ ಇರುವ ರೋಡನ್ನು ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಎಕ್ಸ್ಪ್ರೆಸ್ ಹೈವೇ ಅಥವಾ 4 ಲೈನ್ ಮಾಡಬೇಕಾದ್ರೆ ಆ ರೋಡಿನ ಕರ್ವ್ಸನ್ನು ತೆಗೆದಿದ್ದಾರೆ. ಕರೆಕ್ಟ್. ತೆಗೆಯುವಾಗ ಆ ಸೆಂಟ್ರ್ ರೋಡ್ ಯಾವುದು, ಅಲ್ಲಿಂದ 45 ಮೀಟ್ರ್, ಇವರು 22.5 ಮೀಟ್ರ್ ಕುಂದಾಪುರ ಮತ್ತು ಮಣ್ಣೂರಿನಲ್ಲಿ, ಮತ್ತು ಅಲ್ಲಿಂದ ಥ್ರೂಔಟ್ 76 ಕಿಲೋಮೀಟ್ರ್ ಉದ್ದಕ್ಕೂ 60 ಮೀಟ್ರ್, 30 ಮೀಟ್ರ್ ಆಚೆ 30 ಮೀಟ್ರ್ ಈಚೆ. ಇದೆರಡು ಸ್ಥಳದಲ್ಲಿ ಮಾತ್ರ ಅಲ್ಲಿ ಎಕ್ವೈರ್ ಮಾಡಲಿಕ್ಕೆ ಜಾಗ ಭಾರಿ ಕಂಜೆಸ್ಟೆಡ್ ಆದ್ದರಿಂದ ಕೋಟ ಮಣ್ಣೂರು ಮತ್ತು ಕುಂದಾಪುರ. ಓಕೆ, ನಮ್ಮ ಜೊತೆ ಈಗ ಮಾತಾಡಲಿಕ್ಕೆ ಕುಂದಾಪುರ ಉಪವಿಭಾಗಕ್ಕಂತಹ ಈ ಭೂಪಾಲನ್ ಅವರು ನಮ್ಮ ಜೊತೆಗಿದ್ದಾರೆ. ಹಲೋ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಕ್ಷಮಿಸಿ, ಕರೆ ಕಟ್ಟಾಯಿತು ಅಂತ ಕಾಣ್ತದೆ. ಸರಿ, ಈಗ ನನ್ನ ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನೀವು ಈಗ ಮಾತಾಡ್ತಾ ಹೇಳಿದ್ರಿ ಎಕ್ಸ್ಪ್ರೆಸ್ ಹೈವೇ ಅಂತ ಹೇಳಿ ಇದು 110 ಕಿಲೋಮೀಟರ್ ವೇಗದಲ್ಲಿ ಈಗ ಅದನ್ನು ಒಂದು ಬದಿಗೆ ಇಟ್ಕೊಳ್ಳೋಣ, ಆ ಪ್ರಶ್ನೆನ ಒಂದು ಬದಿಗೆ ಇಟ್ಕೊಳ್ಳೋಣ. ಈಗ ನನ್ನ ಇನ್ನೊಂದು ಪ್ರಶ್ನೆಯನ್ನು ಕೇಳಿದರೆ, ಕೆಲವು ಕಡೆ ಹೊಸ ಬೇಡಿಕೆಗಳು ಬಂದಿದೆ. ಅಂಡರ್ ಪಾಸ್ ಬೇಕು ಅಥವಾ ಫ್ಲೈಓವರ್ ಇದ್ದಲ್ಲಿ ಎಂಬಾಕ್ಮೆಂಟ್ ಬೇಕು ಅನ್ನುವಂಥದ್ದು ಸಾಕಷ್ಟು ಹೋರಾಟಗಳು ಉದ್ದಕ್ಕೂ ಬಂದಿವೆ. ಇವತ್ತೀಗ ಕೋಟೇಶ್ವರದಲ್ಲೂ ಕೂಡ ಒಂದು ಅಂಡರ್ ಪಾಸ್ ಆಗಿದೆ. ಕ್ಷಮಿಸಿ. ಹಲೋ 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 ಇಲ್ಲ, ಕ್ಷಮಿಸಿ. ಸೊ ಈ ಅಂಡರ್ ಪಾಸ್ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಈಗ ಇರುವ ನಮ್ಮ ಏನು ಕರಾವಳಿ ಭಾಗದಲ್ಲಿ 10 ಮೀಟರ್ ಅಗಲದಲ್ಲಿ ಇರುವಂಥ ಅಂಡರ್ ಪಾಸ್ ಇರೋದು. ಇದು ನಿಜವಾಗ್ಲೂ ಪ್ರಯಾಣಿಕರಿಗೆ ಅಥವಾ ವಾಹನ ಚಾಲಕರಿಗೆ ಅನುಕೂಲ ಆಗುತ್ತಾ ಅನ್ನೋದು? ಅನುಕೂಲ ಆಗ್ತಾ ಇಲ್ಲ ಅಂತ ಯಾರ ಹತ್ರ ಹೇಳಲಿ ನಾವು? ಈಗ ನಿಜವಾಗಿ ಆಗಬೇಕಾದ ಈಗಿನ ವೈಜ್ಞಾನಿಕ ಪದ್ಧತಿಯಲ್ಲಿ ಮಾಡುವಾಗ ರಸ್ತೆಗಳನ್ನ ಫ್ಲೈಓವರ್ಗಳನ್ನ ಮಾಡಬೇಕಾಗಿತ್ತು. ಅದು ವರ್ಕೌಟ್ ಆಗೋದಿಲ್ಲ ಅಂತ ಹೇಳುವಂಥ ಒಂದೇ ಉದ್ದೇಶಕ್ಕಾಗಿ ಅದನ್ನು ಅವರು ಕಡಿಮೆ ಮಾಡಿದ್ದಾರೆ. ಕಡಿಮೆ ಮಾಡ್ಕೊಂಡ್ಬಿಟ್ಟು ಅದನ್ನು ಎಂಬ್ಯಾಕ್ಮೆಂಟ್ ಮಾಡಿ ಅಂತ 1935ರಲ್ಲಿ 30 ಬಾರಿ ಹಿಂದೆ ಎಲ್ಲ ನಾವು ಹುಟ್ಟುವ ಮೊದಲೆಲ್ಲ ಇದ್ದಿರ್ಬೋದು. ಎಂಬ್ಯಾಕ್ಮೆಂಟ್ ಮಾಡೋದು ಏನಂದರೆ ಮಣ್ಣು ಹಾಕಿ 2 ಕಡೆ ಪಿಚ್ಚಿಂಗ್ ಮಾಡಿ ಎಂಬ್ಯಾಕ್ಮೆಂಟ್ ಮಾಡುವಂಥ ಆ ಪದ್ಧತಿಗೆ ಈಗ ಬರುವಂಥದ್ದು ಇದು ದುರಂತ. ಅದು ನಮ್ಮ ಬುದ್ಧಿಜೀವಿಗಳಾದ ಉಡುಪಿ ಜಿಲ್ಲೆಗೆ, ಮಂಗಳೂರು ಜಿಲ್ಲೆಗೆ ಅದನ್ನು ಹೇರ್ತಾ ಇದ್ದಾರೆ. ಅದಕ್ಕೆ ಬೇಕಾದಂಥವ್ರು ಹಿರಿಯವರು ಅದರ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಆದರೆ ಇವತ್ತಾದರೂ ಎಚ್ಚೆತ್ಕೊಳ್ಬೇಕಲ್ಲ. ಮುಂದಿನ ಪೀಳಿಗೆಯವರು ನಮಗೆ ಶಾಪ ಹಾಕಬಾರ್ದು. ಯಾರೂ ಮಾತಾಡಲಿಲ್ಲ, ಯಾರೂ ಕೇಳಲಿಲ್ಲ, ಈ ಥರ ಆಯಿತು ಅಂತ ಹೇಳೋದನ್ನು ಹೇಳಬಾರ್ದು ಅಂತ ಹೇಳೋ ದೃಷ್ಟಿಯಿಂದಾಗಿ ಈ ಥರ ಆಗುತ್ತೆ ಅಂತ ಹೇಳೋದನ್ನು ಮುಂದಿಡ್ತಾ ಇದ್ದೇವೆ. ಅಲ್ಲ ಸರ್, ಈಗ ನಾನು ಈಗ ಕೇಳ್ತಿರೋದು, ಈಗ ಅವೈಜ್ಞಾನಿಕ ಅನ್ನುವಂಥದ್ದು ಒಂದು ಕಾಮಗಾರಿಯ ವಿಚಾರದಲ್ಲಿ ಮಾತಾಡೋದಾದರೆ, ಈ ನಕ್ಷೆಯಲ್ಲಿ ಏನೋ ಮಿಸ್ಟೇಕ್ ಇದೆ ಅಂತ ಅನಿಸುತ್ತಾ? ಅಥವಾ ಯಾಕೆಂತ ಕೇಳಿದ್ರೆ, ಈಗ ನಿಮಗೆ ಕೋಟೇಶ್ವರದಲ್ಲಾದರೂ ಅಷ್ಟು ದೊಡ್ಡ ಸಮಸ್ಯೆ ಬರೋದಿಲ್ಲ, ಯಾಕಂದರೆ ಅದು ರಾಜ್ಯ ಹೆದ್ದಾರಿ ಅಲ್ಲ. ಬಸರೂರು ಮೂಲಕದಿಂದ ಶಿವಮೊಗ್ಗಕ್ಕೆ ಸಂಪರ್ಕಿಸುವಂತಹ ರಾಜ್ಯ ಹೆದ್ದಾರಿಯಲ್ಲಿ ನೀವು 10 ಮೀಟರ್ ಅಗಲದ ಒಂದು ಅಂಡರ್ ಪಾಸ್ ಕೊಟ್ಬಿಟ್ರೆ, ನಿಮಗೆ ದೊಡ್ಡ ವಾಹನಗಳು ಅದರಲ್ಲಿ ಸಂಚಾರ ಮಾಡಬೇಕಾದ್ರೆ ನಿಮಗೆ ಹೇಗೆ ಸರ್ವಿಸ್ ರೋಡ್ ಟರ್ನ್ ಮಾಡಲಿಕ್ಕೆ ಸಾಧ್ಯನೇ ಆಗುದಿಲ್ಲ. ಅಂಥದಕ್ಕೆ ಏನಾದರೂ ಹೋರಾಟ ನಿಮ್ಮ ಕುಂದಾಪುರ ಉಳಿಸಿ ಸಮಿತಿಯಿಂದ ಏನಾದ್ರು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ? ನಾವು ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೇವೆ, ಹೀಗೆ ಮಾಡಿ ಅಂತ. ಅವರು ಅದನ್ನು ನಮ್ಮ ಪ್ಲ್ಯಾನ್ ಪ್ರಕಾರ ಮಾಡ್ತಾರೆ. ಅವರಿಗೂ ಇವತ್ತು ತಿದ್ದಲಿಕ್ಕೆ ಆಗೋದಿಲ್ಲ ಪ್ಲ್ಯಾನನ್ನು. ಇವತ್ತು ಇದ್ದದ್ದನ್ನೇ ಅಡ್ಜಸ್ಟ್ ಮಾಡ್ಕೊಂಡಾಗ ನಾವು ಅಲ್ಲಿ ತಪ್ಪಿ ಬೀಳುವಂಥದ್ದಲ್ಲಿ ಅಲ್ಲಿ ನಾವು ಎ ಸಿ ಅವ್ರ ಹತ್ರ ಇದನ್ನ ಕೊಡ್ಲಿಕ್ಕೆ ಮನವಿಯನ್ನ ಕೊಡ್ಲಿಕ್ಕೆ ಹೋದಾಗ ಎ ಸಿ ಅವ್ರನ್ನ ಮಾತಾಡಿದ್ರು, ನೀವೆಲ್ಲ ಆದ್ಮೇಲೆ ಯಾಕೆ ನಮ್ಮ ಹತ್ರ ಬರ್ತೀರಿ, ಮುಂಚೆ ಮಾತಾಡ್ಬೋದಿತ್ತಲ್ಲ ಅಂತ. ಅಲ್ಲಿ ಇನ್ನೊಂದಿದೆ ಸಮಸ್ಯೆ. ಹಲೋ, ನಮ್ಮ ಜೊತೆ ಮಾತಾಡ್ಲಿಕ್ಕೆ ಈಗ ಅಸಿಸ್ಟೆಂಟ್ ಕಮಿಷನರ್ ಆದಂತಹ ಟಿ ಭೂಪಾಲನ್ ಅವರು ಇದ್ದಾರೆ. ಸರ್ ನಮಸ್ತೆ. ಸರ್ ಸರ್, ಈಗ ನಾವು ಸ್ಪಂದನ ವಾಹಿನಿಯಲ್ಲಿ ನಾವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ನೀವು ನಿನ್ನೆ ಆದೇಶ ಹೊರಡಿಸ್ತಿದ್ದೀರಿ, ಹೆದ್ದಾರಿಯನ್ನು ಬಂದ್ ಮಾಡಿ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳನ್ನು ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತ ಹೇಳಿ. ಅದೇ ರೀತಿ ಇವತ್ತು ಸಂಜೆಯಿಂದ ಎಲ್ಲ ವಾಹನಗಳು ಕೂಡ ಸಂಚಾರಿ ರಸ್ತೆಯಲ್ಲಿ ಸರ್ವಿಸ್ ರೋಡ್ನಲ್ಲಿ ಪ್ರಯಾಣ ಮಾಡ್ತಾ ಇವೆ. ಸೊ ಟ್ರಾಫಿಕ್ ಈಗಾಗಲೇ ಜಾಮ್ ಆಗ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಆಕ್ಚುಲಿ ಸರ್ವಿಸ್ ರೋಡ್ ಅಲ್ಲಿ ಟ್ರಾಫಿಕ್ ಬಿಡುವುದು ಬಿಟ್ಟು ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದಾರೆ ಅವರು, NH ಅವರು ಮತ್ತೆ ಕಾಂಟ್ರಾಕ್ಟರ್ ಅವರು. ಸೊ ನಮಗೆ ಈಗ 2 ಕೆಲಸ ಮಾಡಬೇಕಾಗಿರ್ತದೆ. ಒಂದು ಶಾಸ್ತ್ರಿ ಸರ್ಕಲ್ ಹತ್ರ ಫ್ಲೈಓವರ್, ಇನ್ನೊಂದು ಬಸ್ಸೂರ್ ಜಂಕ್ಷನ್ ಹತ್ರ ವೆಹಿಕಲ್ ಅಂಡರ್ ಪಾಸ್. ಸೊ ಈಗ 2 ಒಟ್ಟು ಇನ್ನೊಂದು 4-5 ಮಂತ್ಸ್ ನಾವು ಅಡ್ಜಸ್ಟ್ ಮಾಡಿ ಮಾಡೋಣ, ನಾವು ಇದು ಮಾಡಿ ಪ್ಲಾನ್ ಮಾಡಿ ಈ ತರ ಟ್ರಾಫಿಕ್ ಡೈವರ್ಷನ್ ಮಾಡಿದೀವಿ. ಬಟ್ ಈ ತರ ಕಂಜೆಷನ್ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗೋದೇನು ಸ್ವಲ್ಪ ಕಂಪ್ಲೇಂಟ್ ಬರುತ್ತದೆ. ಇದು ಇವತ್ತು ಫಸ್ಟ್ ಡೇ ಇರೋದ್ರಿಂದ ಈ ತರ ಆಗಬಹುದು. ಬಟ್ ಇವತ್ತು ನಾವು ಒಂದು ಮೀಟಿಂಗ್ ಕೂಡ ಮಾಡಿದೀವಿ ಕುಂದಾಪುರ ಬೇರೆ ಬೇರೆ ಸಮಸ್ಯೆ ಪ್ರತಿನಿಧಿಗಳು ಮತ್ತೆ ನಮ್ಮ ಪೊಲೀಸ್ ಇಲಾಖೆಯವರ ಜೊತೆಗೆ. ಅವರು ಕೆಲವೊಂದು ಪಾಯಿಂಟ್ಸ್ ಹೇಳಿದ್ದಾರೆ, ಇದೆಲ್ಲ ಮಾಡಬಹುದು, ಮಾಡಬೇಕನ. ಅದಕ್ಕೆ ಹೋಗಿ DYSP ಮತ್ತು ಟ್ರಾಫಿಕ್ ಪೊಲೀಸ್ ಅವರು ಮತ್ತೆ ಒಂದು ಕಾಂಟ್ರಾಕ್ಟರ್ ಜೊತೆಗೆ ಸ್ಥಳ ತನಿಖೆ ಕೂಡ ಮಾಡಿದ್ದಾರೆ. ಅದಲ್ಲಿ ಏನು ಕಂಡು ಬರುತ್ತದೋ ಅದ್ರ ಪ್ರಕಾರ ಇಂಪ್ಲಿಮೆಂಟ್ ಮಾಡಿ ಟ್ರಾಫಿಕ್ ಜಾಮ್ ಆಗಬಾರದು, ಅದಕ್ಕೆ ಏನು ಮಾಡಬೇಕೋ ಅದು ಮಾಡ ನಾವು ಟ್ರೈ. ಸರ್ ಈಗ ಇದು ಬೇಸಿಕ್ ಥಿಂಗ್ಸ್ ಸರ್. ಇದು ನೋಡಿ, ಈಗ ಉದಾಹರಣೆಗೆ ನಿಮ್ಗೆ ಇಲ್ಲಿ ವಿನಾಯಕ ಟಾಕೀಸ್ನಲ್ಲಿ ನೀವು ಈ ಕಡೆ ಬಂದು ಬಸ್ರು ಮುರ್ಕೈಯಿಂದ ಬಂದು ಯೂಟರ್ನ್ ತಗೊಂಡು ಈಗ ಸರ್ವಿಸ್ ರೋಡಿಗೆ ಬರಬೇಕಾದ್ರೆ ನಿಮಗೆ ಹೆವಿ ವೆಹಿಕಲ್ಸ್ ಅಂದರೆ ನಿಮ್ಮದು ಬುಲೆಟ್ ವೆಹಿಕಲ್ಸ್ ಎಲ್ಲ ಬರುತ್ತಲ್ಲ ಸರ್, ಟ್ಯಾಂಕರ್ಸು.
ಸೊ ಆಟೋಮೆಟಿಕಲಿ ಅದು ಟ್ರಾಫಿಕ್ ಜಾಮ್ ಆಗಲೇಬೇಕು ಸರ್. ಈಗ ನನ್ನ ಪ್ರಶ್ನೆ ಏನಂತ ಕೇಳಿದರೆ, ಈಗ ನೀವು ಇದನ್ನು ಮಾಡೋಕ್ಕೆ ಮೊದಲು ಯಾವುದು ನೀವು ಇದನ್ನು ಬ್ಲಾಕ್ ಮಾಡಿ ನೀವು ಬಸರು ಮುರುಕೈನಲ್ಲಿ ಅಂಡರ್ ಪಾಸ್ ಕಾಮಗಾರಿಗೆ ಕೈಗೆತ್ತಿಕೊಳ್ಳಲಿಕ್ಕೆ ಮೊದಲು ನೀವು ಫ್ಲೈಓವರ್ನ ಕಂಪ್ಲೀಟ್ ಮಾಡಿ ಎರಡು ಬದಿಗೆ ಒಂದೊಂದುವರೆ ತಿಂಗಳಲ್ಲಿ ನೀವು ಮನಸ್ಸು ಮಾಡಿದರೆ ಆಗುತ್ತೆ ಸರ್. ಅಧಿಕಾರಿಗಳು ಮನಸ್ಸು ಮಾಡಿದರೆ ವಿದಿನ್ 40 ಡೇಸ್ನೊಳಗೆ ನಿಮಗೆ ಎಂಬ್ಯಾಕ್ಮೆಂಟ್ ಮಾಡಲಿಕ್ಕೆ ಆಗುತ್ತೆ ಅಂತ. ಸೊ ಅದನ್ನು ಮಾಡಿದ ನಂತರ ನೀವು ಹೈವೇನಲ್ಲಿ ಹೆವಿ ವೆಹಿಕಲ್ಸ್ ಹೋಗಲಿಕ್ಕೆ ಅವಕಾಶ ಕೊಟ್ಟು ನೀವು ಇಲ್ಲಿ ಅಂಡರ್ ಪಾಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ಬೋದಿತ್ತಲ್ಲ ಸರ್? ಇಲ್ಲ, ಆಕ್ಚುಲಿ 1 ಮಂತ್ ಆರ್ 2 ಮಂತ್ಸ್ ಅಲ್ಲಿ ಅದಾಗೋ ಕೆಲಸ ಇಲ್ಲ. ನಾವು ಅದಕ್ಕೋಸ್ಕರನೇ NIT ಸೂರತ್ಕಲ್ ಅವರಿಂದ ಸಿವಿಲ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ HOD ಕೂಡ ಕರೆದಿದ್ದು ನಾನು ಕೇಸ್ ಮಾಡಿದ್ದೀನಿ, ಒಂದು ನಿಮ್ಗೆ ನೆನಪಿರಬಹುದು. ಸೊ ಇವರು ನಾವು 1 ವರ್ಷ 2 ವರ್ಷ ಟೈಮ್ ತಗೊಳ್ತಾರೆ. ಎಷ್ಟು ಟೈಮ್ ಆಗಬಹುದು ಸ್ಪಷ್ಟವಾಗಿ ಹೇಳುವುದಕ್ಕೆ ಎಕ್ಸ್ಪರ್ಟ್ ಒಪಿನಿಯನ್ಗೆ ಅವರು ಕರೆದು ಅವರು 2 ದಿವಸ ಸ್ಥಳ ತನಿಖೆ ಮಾಡಿ ಇಲ್ಲಿ ಮಿನಿಮಮ್ ಮಾರ್ಚ್ ಆಗಬಹುದು ಹೇಳಿದ್ದಾರೆ. ಮಾರ್ಚ್ 2019 ಫ್ಲೈಓವರ್. ಸೊ ಒಂದು ನೀವು ಹೇಳುವಾಗ 45 ದಿವಸದಲ್ಲಿ ಆಗುವುದಿಲ್ಲ ಅದು. ಅದೆಲ್ಲ ಫ್ಯಾಕ್ಟರ್ ಕನ್ಸಿಡರ್ ಮಾಡಿ ಇದು ಮಾಡಿದೀವಿ. ಬಟ್ ನೀವು ಹೇಳಿದಿರಲ್ಲ ಅಂದ್ರೆ ಟ್ಯಾಂಕರ್ ಎಲ್ಲ ಟರ್ನ್ ಆಗಬಹುದು. ಆ ಪ್ಲೇಸ್ ನಾನು ಕೂಡ ನಾಳೆ ನೋಡಿದ್ದೀನಿ. ನೋಡಿ ಏನು ಮಾಡಬಹುದು ಟ್ರಾಫಿಕ್ ಜಾಮ್ ಆಗದಿರುವುದಕ್ಕೆ ಅದು ಕ್ರಮ ಕೈಗೊಳ್ತಾರೆ ಸರ್. ಈಗ ನೀವು ಇವತ್ತೇನು ಸಂಜೆ ಏನು ನಿಮ್ಮ ಹೈವೇನ ಬಂದ್ ಮಾಡಿದ್ದೀರಾ, ಈಗಾಗಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಸರ್ ಅಲ್ಲಿ. ಈಗ ಜಸ್ಟ್ ಈಗ ಇದು ವಿದಿನ್ 40 ಮಿನಿಟ್ಸ್ ಬ್ಯಾಕ್ ಅಲ್ಲಿ ಟ್ರಾಫಿಕ್ ಜಾಮ್ ಇದೆ. ಸೊ ನಮ್ಮ ಅತಿಥಿಗಳು ಬರುವಾಗ ಅದನ್ನು ನೋಡ್ಕೊಂಡು ಬಂದಿದ್ದಾರೆ. ನಮ್ಮದು ಇಲ್ಲಿ ಡಿಸ್ಕಷನ್ಗೆ ಬಂದಿದ್ದಾರೆ ನಮ್ಮ ಗೆಸ್ಟ್ಗಳು, ಅವರು ನೋಡಿದ್ದಾರೆ. ಈಗ ಅಲ್ಲಿ ಫುಲ್ಲು ಜಾಮ್ ಆಗ್ತಾಯಿದೆ. ಈವನ್ ಈ ಸೈಕಲ್ ಕೂಡ ಅದೇ ನೀವು ಸರ್ವಿಸ್ ರೋಡ್ನಲ್ಲೇ ಪಾಸ್ ಆಗಬೇಕಾದ ಅನಿವಾರ್ಯತೆ ಇರೋದ್ರಿಂದ, ಎಮರ್ಜೆನ್ಸಿ ಇರೋದ್ರಿಂದ, ಸೊ ಎಲ್ಲ ವೆಹಿಕಲ್ಸ್ ಈಗ ಒಂದು ಕಡೆಯಿಂದ ಎಡಬದಿಯಿಂದ ಬಲಬದಿಗೆ ಬರೋದು, ಆ ಕಡೆ ಈಚೆಗೆ ಮತ್ತೆ ಕುಂದಾಪುರದಲ್ಲಿ ಮತ್ತೆ ಪುನಃ ಬಲಬದಿಯಿಂದ ಎಡಗಡೆ ಬರೋದು, ಎರಡೂ ಕಡೆಯೂ ಈಗ ಕಂಪ್ಲೀಟ್ ಟ್ರಾಫಿಕ್ ದೇ ಆರ್ ನಾಟ್ ಅಂಡರ್ ಕಂಟ್ರೋಲ್. ಸೊ ನಾನು ಕೇಳ್ತಾ ಇರೋದು, ಎಲ್ಲ ಒಂದು ಕಡೆ 6 ವರ್ಷದ ಹಿಂದೆ ಚಾಲನೆ ಕೊಟ್ಟಿರುವಂತಹ ಫ್ಲೈಓವರ್ 15 ಡೇಸ್ ಬ್ಯಾಕ್ ಸ್ಯಾಂಕ್ಷನ್ ಆಗಿರತಕ್ಕಂಥ ಅಂಡರ್ ಪಾಸ್, ಇದರಲ್ಲಿ ಪ್ರಯಾರಿಟಿ ನೋಡಿ ಬಹುಶಃ ಎಲ್ಲ ಒಂದು ಕಡೆ ನೀವು ಫ್ಲೈಓವರ್ನ ಕಂಪ್ಲೀಟ್ ಮಾಡಿದ ನಂತರ ನೀವು ಅಂಡರ್ ಪಾಸಿಗೆ ಏನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ಅಂತ ಖಂಡಿತವಾಗಿ ನಿಮ್ಮ ಏನು ಕಾಳಜಿ ನಾನು ಮೆಚ್ಚುತ್ತೇನೆ. ಯಾಕೆ ಅಂತ ಕೇಳಿದ್ರೆ ನೀವು ಈ ಹಿಂದೆ ರಸ್ತೆನ ಕೂಡ ದುರಸ್ತಿ ಮಾಡಲಿಕ್ಕೆ ನೀವು ಮತ್ತು DYSP ಅವರು ತುಂಬ ಕೆಲಸ ಮಾಡಿದ್ದೀರಾ. ಆಮೇಲೆ ವರ್ಕ್ ಸ್ಪೀಡ್ ಆಗಲಿಕ್ಕೆ ನೀವು ತುಂಬ ಪ್ರೆಷರ್ ಹಾಕಿದ್ದೀರಾ, ಖಂಡಿತವಾಗಿ ಐ ಅಪ್ರಿಷಿಯೇಟ್ ಯು. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ಸ್ವಲ್ಪ ಹೆಚ್ಚು ಗಮನ ತಗೊಳ್ಬೇಕು ಅಂತ ಅನಿಸುತ್ತಾ ಹೇಗೆ ಅಂತ? ಓಕೆ, ಇವತ್ತು ಫಸ್ಟೇ ಇಲ್ಲವಾ? ಸೊ ಈ ತರ ಸಮಸ್ಯೆಗಳೆಲ್ಲ ಕಂಡು ಬರ್ತದೆ. ಜನಗಳಿಗೆ ಯಾವ್ದು ತೊಂದರೆ ಆಗಬಾರದು, ಅವ್ರು ಕಂಫರ್ಟಬಲ್ ಆಗಿ ಇರಬೇಕನೇ ನನ್ನ ಇದು ಕೂಡ ಇಂಟ್ರೆಸ್ಟ್ ಕೂಡ. ನೀವು ಹೇಳಿದೆಲ್ಲ ನಾನು ನೋಟ್ ಮಾಡಿಕೊಂಡಿದ್ದೀನಿ. ಕೂಡಲೇ DYSP ಅವರಿಗೆ ಮಾತಾಡಿ ಈ ತರ ಸಮಸ್ಯೆಗಳು ಬರಾದಿರುವುದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಓಕೆ, ಸೋ ಮಚ್. ಭೂಪಾಲನ್ ಅವರು ತುಂಬ ಸ್ಪಷ್ಟವಾಗಿ ಅವರು ಹೇಳಿದ, ಬಹುಶಃ ಅವರು ಕೂಡ ಒಂದು ಅವೈಜ್ಞಾನಿಕವಾಗಿ ಚಿಂತನೆ ಮಾಡುವಂಥವ್ರಲ್ಲ, ಮತ್ತು ಅಧ್ಯಯನದ ಮೂಲಕವೇ ಅವರು ಖಂಡಿತವಾಗಿ ಅವರು ನಾಳೆ ನೋಡ್ತಾರೆ, ಇದರ ಬಗ್ಗೆ ಒಂದು ಕ್ರಮಕ್ಕೆ ಮುಂದೆ ಆಗ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಅದೇ ರೀತಿ ಈಗ ನೆಕ್ಸ್ಟ್ ಸರ್, ಈಗ ಅವರು ಹೇಳ್ತಾ ಇದ್ದಾರೆ, ಈಗ ನಾಳೆ ಬಹುಶಃ ಈಗ ನೀವು ಇವತ್ತು ಮನವಿ ಕೊಟ್ಟಿದ್ದೀರಿ, ಇವತ್ತಿನ ಮೀಟಿಂಗ್ನಲ್ಲಿ ಇವತ್ತೊಂದು ನೀವು ಚರ್ಚೆ ಮಾಡಿರೋ ಒಂದು ಸುಮಾರು 100-150 ಜನ ಸೇರಿದ್ರಿ ಅನ್ನುವಂಥ ಒಂದು ಮಾಹಿತಿ. ಆ ಮೀಟಿಂಗ್ನಲ್ಲಿ ಬಹಳ ಮುಖ್ಯವಾಗಿ ಏನು ಚರ್ಚೆ ಆಗಿದೆ ಅಂತ? ಮೀಟಿಂಗ್ನಲ್ಲಿ ಅದೇ ಎಲ್ಲರದ್ದು ಕೂಡ ಸಮಸ್ಯೆ ಈ ಹೆಚ್ಚಾಗಿ ಏನಾಗಿದೆ ಅಂತೇಳಿ ಹೇಳಿದರೆ, ಈ ವಾಹನ ಚಾಲಕರು, ಈಗ ಉದಾಹರಣೆಗೆ ರಿಕ್ಷಾ ಚಾಲಕರು ತುಂಬ ಸಮಸ್ಯೆ ಇದೆ. ಮೂರ್ಖಾಯಲ್ಲಿ ನಿಲ್ಲುವಂಥ ರಿಕ್ಷಾ ಚಾಲಕರಿಗೆ ನೆಲೆ ಇಲ್ಲದಾಗ ಆಗಿಬಿಟ್ಟಿದೆ. ಈಗ ಅದನ್ನೇ ನಂಬಿಕೊಂಡು ಯಾರು ಜೀವನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನೆಲೆ ಕಳ್ಕೊಂಡಿದ್ದಾರೆ. ಎಲ್ಲಿಯೂ ರಿಕ್ಷಾ ಪಾರ್ಕ್ ಮಾಡಲಿಕ್ಕೆ ಅವಕಾಶಗಳಿಲ್ಲ. ಅಲ್ಲಿಗ ಫುಡ್ ಮಾರ್ಕ್ ಅಂತೇಳಿ ಒಂದು ಹೋಟೆಲ್ ಇದೆ, ಅದರ ಎದುರಲ್ಲಿ ಮರಳನ್ನು ಹಾಕಿ ಲೆವೆಲ್ ಮಾಡಿ ಈಗ ತಾತ್ಕಾಲಿಕ ಕೊಟ್ಟಿದ್ದಾರೆ. ಬಟ್ ಅದು ಎಷ್ಟು ದಿವಸದವರೆಗೆ ಆಗ್ತದೆ ಗೊತ್ತಿಲ್ಲ. ಅಲ್ಲಿ ದೊಡ್ಡ ವೆಹಿಕಲ್ಗಳು ಟರ್ನ್ ಆಗುವುದು, ಅಂದರೆ ಬಸರು ರೋಡಿಗೆ ಎಂಟ್ರಿ ಆಗುವುದು ಮತ್ತು ಬಸರೂರಿನಿಂದ ಎಕ್ಸಿಟ್ ಆಗುವಂಥ 2 ವೆಹಿಕಲ್ ಅಲ್ಲೇ ಬರೋದ್ರಿಂದ ಅಲ್ಲಿ ತುಂಬ ಅಗಲ ಜಾಗ ಬೇಕಾಗ್ತದೆ. ಹಾಗಾಗಿ ಅಲ್ಲಿ ರಿಕ್ಷಾ ಮುಂದಿನ ದಿವಸದಲ್ಲಿ ರಿಕ್ಷಾ ನಿಲ್ದಾಣವನ್ನು ಅಲ್ಲಿಂದ ತೆರವುಗೊಳಿಸುವ ಸಾಧ್ಯತೆಗಳು ಬಹುತೇಕ ಕಂಡು ಬರ್ತಾ ಇದೆ. ಇವತ್ತು ಅವರೆಲ್ಲ ಬಂದಿದ್ದಾರೆ, ಮತ್ತೆ ರಿಕ್ಷಾ ಟ್ಯಾಕ್ಸಿ ಚಾಲಕರೆಲ್ಲ ಬಂದಿದ್ದಾರೆ. ಒಟ್ಟು ನಮ್ಮ ತೀರ್ಮಾನ ಏನಾಗಿದೆ ಕೇಳಿದರೆ, ನಾನು ಈಗಾಗಲೇ ಹೇಳಿದ ಹಾಗೆ ಫ್ಲೈಓವರ್ ಕಾಮಗಾರಿ ಕಂಪ್ಲೀಟ್ ಆಗದೆ ಇಲ್ಲಿ ಮಾಡ್ಲಿಕ್ಕೆ ನಾವು ಬಿಡಬಾರ್ದು. ಈ ತನ್ಮಧ್ಯೆ ಪುನಃ ನಾವು ಮತ್ತೊಮ್ಮೆ ಮನವಿಯನ್ನು ಕೊಡಬೇಕು. ನಾವು 2016ರಲ್ಲಿ
ಈ ನಮ್ಮ ವೆಹಿಕಲ್ ಅಂಡರ್ ಪಾಸ್ ಏನು ಮಾಡಿದ್ದಾರೆ VUP ಅಂತ, ಅದನ್ನ ಬದಲಿಗೆ 2 ಸ್ಪ್ಯಾನ್ ಅಥವಾ 3 ಸ್ಪ್ಯಾನಿನ ಎಂಬ್ಯಾಕ್ಮೆಂಟ್ ಮಾಡಬೇಕು ಅಂತೇಳಿ ಹೇಳುವಂಥ ನಮ್ಮ ಮನವಿ ಮೊನ್ನೆ ಜಯಪ್ರಕಾಶ್ ಹೆಗಡೆ ನೇತೃತ್ವದಲ್ಲಿ ನಾವು ಒಂದು ನಿಯೋಗ ಬೆಂಗಳೂರಿಗೆ ಮತ್ತೆ ಮಂಗಳೂರಿಗೆ ಎಲ್ಲ ಸಂಬಂಧಪಟ್ಟ ಇಲಾಖೆಯವರ ಹತ್ರ ಎಲ್ಲ ಮಾತಾಡಿತ್ತು. ಬಟ್ ಅದೇನಾಗಿದೆ ಕೇಳಿದ್ರೆ ಅದರ ನಂತರದ ಫಾಲೋ ಅಪ್ ಆಗಲಿಲ್ಲ. ಯಾಕಂದ್ರೆ ಜಯಪ್ರಕಾಶ್ ಹೆಗಡೆ ಅವರು ಈಗ MP ಅಲ್ಲ, ಅವರು ಪಾಪ ಅವರು ಈಗ ಮಾಜಿ ಆಗಿದ್ದಾರೆ. ಅಲ್ಲಿ ಫಾಲೋ ಅಪ್ ಆಗಲಿಲ್ಲ. ಫಾಲೋ ಅಪ್ ಆಗದೆ ಇರುವ ಕಾರಣಕ್ಕಾಗಿ ಅದರಲ್ಲಿ ಸ್ವಲ್ಪ ನಾವು ಎಡವಿದ್ದೇವೆ. ಈಗ ಏನಾಗಿದೆ, ಅಲ್ಲಿ ಏನಾಗ್ತಾ ಇದೆ ಅನ್ನೋಂಥ ಮಾಹಿತಿ ಕೂಡ ನಮಗೆ ರಾಷ್ಟ್ರೀಯ ಹೆದ್ದಾರಿ ಏನು ಗುತ್ತಿಗೆ ವಹಿಸ್ಕೊಂಡಿದಾರಲ್ಲ ಅವ್ರು ಕೊಡ್ತಾ ಇಲ್ಲ. ನಮ್ಗೆ ಅದು ತೊಂದರೆ. ಅದು ಗೊತ್ತಾದ್ರೆ ನಾವು ಅವೇರ್ನೆಸ್ ನಾವು ಜನರಿಗೆ ಕ್ರಿಯೇಟ್ ಮಾಡ್ಬೋದು. ಈಗ ಅದೆಲ್ಲ ಗೊತ್ತಾಗದೆ ನಮಗೆ, ನಾವು ಸ್ವಲ್ಪ ಎಡವಿದ್ದೇವೆ. ಸೊ ಈಗ ನಮ್ಮ ಇವತ್ತಿನ ತೀರ್ಮಾನ ಇಷ್ಟೇ, ಯಾವುದೇ ಕಾರಣಕ್ಕೆ ನಾವು ಆ ಕಾಮಗಾರಿ ಕೈಗೆತ್ತಿಕೊಳ್ಳಬಾರದು ಅನ್ನುವಂಥದ್ದು ನಾವು ಮನವಿ ಮಾಡಿದ್ದೇವೆ. ಮುಂದಿನ ದಿವಸದಲ್ಲಿ ಅದು ಈ ರೀತಿ ಅವ್ಯವಸ್ಥೆಗಳಾದಾಗ ಜನರು ರೋಸಿ ಹೋಗ್ತಾರೆ. ಜನರ ಸ್ಪಂದನೆ ಕೂಡ ನಮ್ಗೆ ಅಗತ್ಯ ಇದೆ. ಯಾಕಂದ್ರೆ ನನಗಾಗ್ಲಿ ಸೋಮಶೇಖರ್ ಶೆಟ್ಟರಿಗಾಗಲಿ ಯಾರು 2-3 ಜನರಿಗೆ ಅವಶ್ಯಕತೆ ಇದ್ದದ್ದಲ್ಲ, ಅದು ಎಲ್ಲರಿಗೂ ಅವಶ್ಯಕತೆ ಇದೆ. ಒಬ್ಬ ತುರ್ತಾಗಿ ಮಣಿಪಾಲಕ್ಕೆ ಹೋಗ್ಬೇಕು ಅಂತ ಆಂಬುಲೆನ್ಸ್ಗಳು ಆಂಬುಲೆನ್ಸ್ ಕೂಡ ನಾವು ಬರುವಾಗ ಒಂದು ಆಂಬುಲೆನ್ಸ್ ಅಲ್ಲಿ ಸಿಕ್ಕಿ ಬಿದ್ದಿತ್ತು ಮಧ್ಯ. ತುಂಬಾ ಅವ್ಯವಸ್ಥೆ ಇದೆ, ಬೇರೆ ದಾರಿ ಇಲ್ಲ. ಈಗ ಉಡುಪಿಯಲ್ಲಿ ಮತ್ತೊಂದು ಕಡೆ ಇನ್ನೊಂದು ಕಡೆ ಆದ್ರೆ ನೀವು ಉಡುಪಿ ಹೈವೇನ ಅವಾಯ್ಡ್ ಮಾಡಿ ಸಿಟಿ ಒಳಗೆ ಬಂದು ಹೋಗ್ಲಿ, ಕುಂದಾಪುರ ಇಲ್ಲದ ವ್ಯವಸ್ಥೆ ಇದೆ, ಔಟ್ಸೋರ್ಸ್ ಇಲ್ಲ, ಹೊರಗಡೆ ಇಲ್ವೇ ಇಲ್ಲ. ಓಕೆ ನಾವು ಚರ್ಚೆಯನ್ನು ಮುಂದುವರಿಸೋಣ ವೀಕ್ಷಕರೇ. ನಮ್ಮ ಚರ್ಚೆ ಮುಂದುವರಿತಿದೆ, ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ಸ್ಪಂದನ ವಾಹಿನಿಯ ನೇರ ಪ್ರಸಾರ ಹೆದ್ದಾರಿ ವರ್ಸಸ್ ಕುಂದಾಪುರ ಅನ್ನುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಹಾಗೂ ಬಿ ಕಿಶೋರ್ ಕುಮಾರ್ ಅವರು ಕೂಡ ಇದ್ದಾರೆ. ಬಹುಶಃ ಎಲ್ಲ ಒಂದು ಕಡೆ ಕುಂದಾಪುರವನ್ನು ವಿವಿಧ ರೀತಿಯಲ್ಲಿ ಯಾವುದೇ ಅಭಿವೃದ್ಧಿಯ ವಿಚಾರವನ್ನು ತೆಗೆದು ಕೈಗೆತ್ತಿಕೊಂಡ್ರು ಕೂಡ ಕುಂದಾಪುರವನ್ನು ಕಡೆಗಣಿಸ್ತಾ ಇದ್ದಾರಾ ಅನ್ನುವಂಥ ಒಂದು ಭಾವನೆ ನಮ್ಮ ಕುಂದಾಪುರ ಮಾತ್ರವಲ್ಲ ಉಡುಪಿ ಜಿಲ್ಲೆಯ ನಾಗರಿಕರನ್ನು ಕಾಡ್ತಾ ಇರುವಂಥ ಒಂದು ಭಾವನೆಯಾಗಿದೆ. ಎಲ್ಲ ವಿಚಾರಗಳನ್ನು ನೋಡಿದರೂ ಕೂಡ ಇದು ಚತುಷ್ಪಥ ಕಾಮಗಾರಿಯ ವಿಚಾರದಲ್ಲಿ ಅಂತೂ ನೋಡಿದ್ರಂತೂ ಒಂದು ಕಡೆಯಿಂದ ಸುರತ್ಕಲ್ಲಿಂದ ಕುಂದಾಪುರಕ್ಕೆ ಗಡಿ ಗುರುತು ಮಾಡಿದ್ದಾರೆ, ಈಚೆ ಕಡೆ ಕಾರವಾರದಿಂದ ಕುಂದಾಪುರಕ್ಕೆ ಗಡಿ ಗುರುತು ಮಾಡಿದ್ದಾರೆ. ಶಾಸ್ತ್ರೀ ವೃತ್ತದಿಂದ ಸಂಗಮವರೆಗಿನ ಆ ಒಂದು ಡಿಸ್ಟೆನ್ಸ್ ಏನಿದೆ ಅದು ಎರಡೂ ಏನು ಗುತ್ತಿಗೆದಾರರ ಮಧ್ಯದ ರಾಜಕೀಯಕ್ಕೆ ಬಲಿಯಾಗ್ತಾ ಇದೆ, ಸಂಪೂರ್ಣವಾಗಿ ಹಾಳಾಗಿದೆ ಅನ್ನುವಂಥ ಒಂದು ವಿಚಾರವನ್ನು ನೋಡಿದರೆ ಕುಂದಾಪುರವನ್ನು ಎಲ್ಲ ಕಡೆಗಣಿಸ್ತಾ ಇದ್ದಾರೆ ಅಂತ ಅನಿಸುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಕೆಂಚನೂರು ಸೋಮಶೇಖರ್ ಶೆಟ್ಟರೆ, ಉದ್ದಾನುದ್ದಕ್ಕೂ ಕೂಡ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಆಗಿದೆ, ಆದರೆ ಒಳಚರಂಡಿ ಯೋಜನೆ ಅಥವಾ ಡ್ರೈನೇಜ್ ಅಥವಾ ಚರಂಡಿ ಸಮಸ್ಯೆಯ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾಕೆ? ಅಥವಾ ಅದು ಆ ನಕ್ಷೆಯಲ್ಲಿ ಇಲ್ವಾ? ಹೇಗೆ ಯಾವುದೇ ಏನಾಗಿದೆ ಅಂದರೆ ಒಂದೇ ನಿಮಿಷ ಸರ್, ಈ ಮಧ್ಯೆ ಒಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಾವು ಯಾರು ಮಾತಾಡ್ತಿದ್ದೀರಾ, ಎಲ್ಲಿಂದ ಮಾತಾಡ್ತೀರಾ? ಸುದೇಶ್ ಶೆಟ್ಟಿ ಅಂತ ಹೇಳಿ. ಹೇಳಿ ಸರ್. ಸರ್ ಹೇಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಈಗ ಸಡನ್ಲಿ ರೋಡ್ ಟ್ರಾಫಿಕ್ ಎಲ್ಲ ಬಂದ್ ಮಾಡಿ ಇದ್ ಮಾಡ್ತಾರ, ಪೊಲೀಸ್ ಇದ್ ಮಾಡಿ ಇನ್ಫಾರ್ಮೇಶನ್ ಬೇಡ ಸಾರ್ವಜನಿಕರಿಗೆ ಕೇಳ್ತಾ ಇದ್ದೇನೆ. ಯಾವ ಮಾಹಿತಿ ಇಲ್ಲದೆ ಬೆಳಗ್ಗೆ ಕುಂದಾಪುರ ಅಥವಾ ಸಂಜೆ ತಿರುಗುವಾಗೂ ಇಲ್ಲ, ಸಂಜೆ ಬರುವಾಗ ಟ್ರಾಫಿಕ್ ಮತ್ತೆ ಉಂಟಪ್ಪ, ಪೊಲೀಸ್ ಎಲ್ಲ ಅಡ್ಡಾಕಿ ಅಲ್ಲೋಗಿ ಇಲ್ಲೋಗಿ ಎಲ್ಲ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಾದ್ರು ಮಾಹಿತಿ ಇನ್ಫಾರ್ಮೇಶನ್ ಬೇಕಲ್ಲ, ಸರ್ಕಾರ ವೈಯಕ್ತಿಕನಲ್ಲ, ಸರ್ಕಾರದ ಕಾನೂನು ಮಾಹಿತಿ, ಅದಕ್ಕೊಂದು ಕಾನೂನು ಮತ್ತೆ ಇದೆಯಲ್ಲ, ಅದು ಬಿಟ್ಟು ಸಡನ್ಲಿ ಬಂದ್ ಮಾಡೋದು ವೈಯಕ್ತಿಕ ಕಾನೂನು ಅಲ್ಲ. ಕರೆಕ್ಟ್. ಸೊ ಅದಕ್ಕೆ ನಮ್ಮ ಅತಿಥಿಗಳು ಉತ್ತರ ಕೊಡ್ತಾರೆ. ಕಿಶೋರ್ ಅವರೇ, ಇವರು ಹೇಳ್ತಿದ್ದಾರೆ ಯಾವುದೇ ಮಾಹಿತಿ ಪಬ್ಲಿಕ್ ಕೊಡ್ತಾ ಇಲ್ಲ. ಅದೇ ಈಗ ನಮಗೂ ಸಮಸ್ಯೆ ಆದದ್ದು ಅದೇ. ನಾವು ಈಗ ನಿನ್ನೆ ಪತ್ರಿಕೆಯನ್ನು ನೋಡಿದಾಗ ಇವತ್ತು ತುರ್ತಾಗಿ ಒಂದು ಸಾರ್ವಜನಿಕರೊಟ್ಟಿಗೆ ಒಂದು ಸಭೆಯನ್ನ ಕರೆದಿದ್ದೇವೆ. ಈ ರೀತಿಯಾಗಿ ಹಠಾತ್ ಆಗಿ ವಾಹನದಲ್ಲಿ ಬದಲಾವಣೆ ಮಾಡಿದ್ದಾರೆ ಸಂಚಾರದಲ್ಲಿ, ಇದರ ದಟ್ಟಣೆಯನ್ನು ಕೂಡ ಅವರು ಗಮನಿಸಲಿಲ್ಲ. ಇದರಿಂದ ತುಂಬಾ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನ ನಾವು ಇವತ್ತು ಚರ್ಚೆ ಮಾಡಿದ್ದೇವೆ. ಚರ್ಚೆ ಮಾಡಿ AC ಅವರಿಗೆ ಒಂದು ಮನವಿಯನ್ನ ಕೊಟ್ಟಿದ್ದೇವೆ. ಮನವಿಯನ್ನ ಕೊಟ್ಟ ಸರ್ಕಾರ ಅನ್ನೋದು ಇದ್ರೆ ಇವತ್ತು ಮಾಹಿತಿ ಕೊಟ್ಟಾಗಲ್ಲ ಸಾರ್ವಜನಿಕರಿಗೆ, ಯಾವ್ದು ಇರೋದಿಲ್ಲ. ಯಾಕಂದ್ರೆ ರೋಡ್ ರಿಪೇರಿ ಮತ್ತೊಂದು ಮಾಡ್ತಾರೆ, ಅಂತಾರೆ. ಅದೇ ಒಟ್ಟು ಇದು ಅವ್ಯವಸ್ಥೆ ಆಗರ, ರಾಷ್ಟ್ರೀಯ ಹೆದ್ದಾರಿ ಅಂತೇಳಿ ಹೇಳುವಂತದ್ದು ಅವ್ಯವಸ್ಥೆ ಆಗರ ಆಗಿದೆ. ಈಗಾಗಲೇ 100 ಜನರ ಜೀವವನ್ನ ತೆಗೆದುಕೊಂಡಂತ ಈ ರಾಷ್ಟ್ರೀಯ ಹೆದ್ದಾರಿ
ಈಗ ಮತ್ತೊಂದು ಹೊಸ ಸಾಹಸಕ್ಕೆ ಕೈ ಹಾಕಿದೆ. ಈಗ ಬೊಬ್ಬರನಕಟ್ಟೆಯಿಂದ ಸರ್ವಿಸ್ ರೋಡ್ ನಲ್ಲಿ ಅಪ್ ಟು ವಿನಾಯಕ ಯಾವ ಮಾಹಿತಿ ಕೊಡದೆ ಒಬ್ಬ ವ್ಯಕ್ತಿಗವಾಗಿ ಹಾಗೆ ಡಿಸಿಷನ್ ತಗೊಳ್ಳಿ. ಸರ್ ಅವ್ರು ಏನ್ ಮಾಡ್ತಾರೆ ಅಂತ ಸಾಮಾನ್ಯವಾಗಿ ಅಧಿಕಾರಿಗಳು ಮತ್ತು ಸರ್ಕಾರ ಮಾಹಿತಿ ಕೊಟ್ಟಿದ್ದೇವೆ ಅಂತ ಹೇಳೋದಕ್ಕೆ ಒಂದು ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟು ಬಿಡ್ತಾರೆ. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಅಲ್ಲಿ ಹೇಳ್ತಿದ್ದೆ, ಯಾವುದೇ ಮಾಹಿತಿ ಇಲ್ಲದೆ ಇಲ್ಲಿಂದ ನಾವೀಗ ಪೊಲೀಸರಿಗೆ ಬೈಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೂ ಅವರು ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಕ್ ಮಾಡ್ತಿದ್ದಾರೆ. ಹೌದು, 24 ಗಂಟೆ ಅವರು ನಮ್ಗೆ ಬೇಕಾದ ಅವರು ಪಬ್ಲಿಕ್ ಸರ್ವಿಸ್ ಮಾಡ್ತಿದ್ದಾರೆ. ಬಟ್ ಅವರು ಡ್ಯೂಟಿ ಮಾಡ್ತಿದ್ದಾರೆ. ನಮ್ಗೇನಾಗ್ತದೆ, ಕನ್ಫ್ಯೂಸ್ ಆಗ್ತದೆ. ಎಲ್ಲಿ ಹೋಗ್ಬೇಕಂತ ಬೇಕೆ ಅಂತ ನಾನು ಹೇಗಿರ್ತದ ದಿನ ಡೇ ಬೈ ಡೇ ಅಲ್ಲ, ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಉಂಟಲ್ಲ ದೇಶಕ್ಕೂ ಸರ್ಕಾರಕ್ಕೂ ಅಥವಾ ಕುಂದಾಪುರಕ್ಕೂ. ಹೌದು ಹೌದು ಹೌದು. ಇಲ್ಲಿ ಕುಂದಾಪುರ ಮಾತ್ರ ಅಷ್ಟು ಹಾಳಾಗಿದೆ ಯಾಕಂತೇಳಿ ನಮ್ಗೆ ನಿಮ್ಮ ಹತ್ರ ರಿಕ್ವೆಸ್ಟ್ ಅಲ್ಲಿ ಕೇಳ್ತಿದ್ದೇನೆ. ಅದಕ್ಕೆ ಉತ್ತರ ಇಲ್ಲ. ಆ ಬಗ್ಗೆ ಇವತ್ತೊಂದು ಸಭೆ ಕೂಡ ಕರೆದಿದ್ದಾರೆ ಕುಂದಾಪುರ ಉಳಿಸಿ ಹೋರಾಟ ಸಮಿತಿ ಮತ್ತು ಕುಂದಾಪುರ ನಾಗರಿಕ ಜಾಗೃತಿ ಸಮಿತಿ ವೇದಿಕೆಯಿಂದ. ಕಾನೂನು ಜಾರಿ ಆದ್ಮೇಲೆ ಕರೀದಲ್ಲ. ಅಲ್ಲ, ಯಾಕೆಂದ್ರೆ ಮಾಹಿತಿ ಈಗ ನೀವೇನು ಹೇಳಿದ್ರಿ ಸುರೇಶ್ ಶೆಟ್ರೆ, ಅದೇ ತರ ಯಾರಿಗೂ ಕೂಡ ಈ ಬಗ್ಗೆ ಮಾಹಿತಿ ಇಲ್ಲ. ಮಾಹಿತಿ ಗೊತ್ತಾದ ಮೇಲೇನೆ ಅವರು ಈಗ ಎಲ್ಲರೂ ಎಚ್ಚೆತ್ತುಕೊಳ್ಬೇಕಂತ ಅನಿವಾರ್ಯತೆ ಪರಿಸ್ಥಿತಿ ಇದೆ. ಯಾಕಂದ್ರೆ ಇಡೀ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಏನಿದೆ 2 ಕಂಪನಿಗಳಿಗೆ ಗುತ್ತಿಗೆ ಕೊಟ್ಟಿದ್ದಾರೆ. ಸರ್ಕಾರ ಆಗಲಿ, ಜನಪ್ರತಿನಿಧಿಗಳಿಗಾಗಲಿ ಅಥವಾ ಗುತ್ತಿಗೆದಾರರಾಗಲಿ ಯಾರೂ ಕೂಡ, ಅಥವಾ ಹೆದ್ದಾರಿ ಪ್ರಾಧಿಕಾರ ಆಗಲಿ ಯಾರೂ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಸಾರ್ವಜನಿಕರಿಗೆ ಕಿಂಚಿತ್ ಮಾಹಿತಿಯನ್ನು ಕೊಡುವಂಥ ಕೆಲಸ ಮಾಡಿಲ್ಲ ಎಷ್ಟರವರೆಗೆ. ಸೊ ಯಾವುದಾದ್ರೂ ಕೇಳಿದ್ರೆ ಎಷ್ಟರ ಮಟ್ಟಿಗೆ ಉಡಾಪೆ ಮಾತಾಡ್ತಾರೆ ಅವ್ರು ಹೇಳಿದ್ರೆ, ಇದು ನಿಮಗಲ್ಲಯ್ಯ, ಇದು ಕನ್ಯಾಕುಮಾರಿಯಿಂದ ಕಾಶ್ಮೀರಕ್ಕೆ ಹೋಗುವವರಿಗೆ 110 ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗುವವರಿಗೆ ನಿಮಗೆ ನಾವು ಸರ್ವಿಸ್ ರೋಡ್ ಬಿಟ್ಟು ಕೊಡ್ತಾ ಇದ್ದೇವೆ ಅಂತ ಹೇಳುವಂಥ ಉಡಾಪೆಯ ಮಾತನ್ನು ಕೂಡ ಹಿಂದೆ ಹೇಳಿದ್ದಾರೆ. ಸೊ ಇದಕ್ಕೆ ಏನಾಗಬೇಕು ಹೇಳಿದ್ರೆ, ನಾಗರಿಕರೆಲ್ಲರೂ ಒಟ್ಟಾಗಿ ಸ್ಥಳೀಯ ಸಾಮಾಜಿಕ ಕಳಕಳಿಯ ಬಗ್ಗೆ ಆಸಕ್ತಿ ಇರುವವರೆಲ್ಲ ಒಟ್ಟಾಗಿ ಇದ್ರ ಬಗ್ಗೆ ಹೋರಾಟ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. 10 ವರ್ಷ ಆಯಿತು ಕಾಮಗಾರಿ ಆರಂಭ ಆಗಿ, ಇನ್ನೂ ಕೂಡ ಒಂದು ಸುಸೂತ್ರವಾದಂಥ ಒಂದು ವ್ಯವಸ್ಥೆ ಆಗಲಿಲ್ಲ, ಮೂಲಭೂತ ಸೌಕರ್ಯಗಳನ್ನ ಕೊಡಲಿಲ್ಲ, ಸರ್ವಿಸ್ ರಸ್ತೆಗಳನ್ನ ಉದ್ದಾನುದ್ದಕ್ಕೂ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಘಟಿತ ಹೋರಾಟ ಒಂದೇ ದಾರಿ ಅನ್ನುವಂಥದ್ದು ಈ ಕುಂದಾಪುರ ನಾಗರಿಕ ಜಾಗೃತಿ ಸಮಿತಿಯವರು ಮತ್ತೆ ಕುಂದಾಪುರ ಉಳಿಸಿ ಹೋರಾಟ ಸಮಿತಿಯವರು. ಅಧಿಕಾರಿಗಳಿಗೆ ಸಾರ್ವಜನಿಕರ ಬಗ್ಗೆ ಏನು ಇದಿಲ್ಲ. ಹೌದು ಹೌದು ಹೌದು. ಧನ್ಯವಾದಗಳು ಸರ್ ನಿಮ್ಮೆಲ್ಲ ಅನುಭವದ ಮಾಹಿತಿಗಳಿಗಾಗಿ ಸರ್. ಥ್ಯಾಂಕ್ ಯು. ಅವರು ಬಹುಶಃ ಅದು ಬಹಳ ವೇದನೆಯಿಂದ ಮಾತಾಡ್ತಾ ಇದ್ದಾರೆ ಅವರು. ಇಷ್ಟೆಲ್ಲ ಆದರೂ ನಾವು ಇದು 10 ವರ್ಷದಿಂದ ಹೇಳ್ತಾ ಇದ್ದೇವೆ, ಅವರು ಇವತ್ತಿಂದ ಹೇಳ್ತಾ ಇದ್ದಾರೆ. 10 ವರ್ಷ ಹೀಗಾಗುತ್ತೆ ಅನ್ನೋದನ್ನು ಪಿಕ್ಚರ್ ಇದೇನು ಸಿಂಗಾಪುರ ಕೇಳಿದವರು ಇದ್ದಾರೆ. ಕುಂದಾಪುರ ಅಂದರೆ ಸಿಂಗಾಪುರ ಅಂತ. 76 ಕಿಲೋಮೀಟರ್ ದೂರದಲ್ಲಿ ಫ್ಲೈಓವರ್ ಸ್ಯಾಂಕ್ಷನ್ ಆಗಿರೋದು ಕುಂದಾಪುರ ಒಂದು ಮಾತ್ರ. ಆ ಫ್ಲೈಓವರ್ ಕಾಮಗಾರಿ ಪ್ರಾರಂಭ ಆದಲ್ಲಿಂದ ಅದು ಲೋಡ್ ತಗೊಳ್ಳೋದಿಲ್ಲ, ರಾಕ್ ಸಿಕ್ಕಲಿಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳುವಂಥದ್ದು. ಗಾಂಧಿ ಮೈದಾನಲ್ಲಿ 5 ಲಕ್ಷ ಲೀಟರ್ ನೀರು ನಿಲ್ಲುವಂಥ ಟ್ಯಾಂಕ್ ನಿಲ್ತದೆ, ಈ ಒಂದು ಫ್ಲೈಓವರಿನ ಒಂದು ಪಿಲ್ಲರ್ ನಿಲ್ಲೋದಿಲ್ವ? ಅದಕ್ಕೆ ಟೆಕ್ನಾಲಜಿ ಬೇರೆ ಇಲ್ವ? ಕೂಳೂರಿನಲ್ಲಿ ಮಾಡಲಿಲ್ವ? ಹೊಸ ಟೆಕ್ನಾಲಜಿಯಲ್ಲಿ ಮಾಡೋದಕ್ಕೆ ಏನು ತೊಂದರೆ? ಇನ್ನೂ ಒಂದು ದುರಂತ ಅಂದರೆ ನೋಡಿ, ಕುಂದಾಪುರದಲ್ಲಿ ಮುನ್ಸಿಪಾಲ್ಟಿ ಒಳಗಡೆ IRBR ಮಾಡೋ ರೋಡಿನ ವಿನ್ಯಾಸವೇ ಬೇರೆ, ನವಯುಗದ ಮಾಡೋ ರೋಡಿನ ವಿನ್ಯಾಸವೇ ಬೇರೆ. IRBR ಮಾಡ್ತಾ ಇರೋ ರೋಡ್ನಲ್ಲಿ ಕೆಳಗಡೆ ಮೋರಮ್ ಇಲ್ಲ, ಏನಿಲ್ಲ, ಹಾಗೆ ಹೋಗ್ತಾ ಇದೆ. ಹಾಗೆ ಹೋಗಿದೆ. ಅವ್ರು ಇವನ್ ಮೇಲಿನ ಬ್ಲ್ಯಾಕ್ ಟಾಪನ್ನು ಕೆರೆಸಿ ತೆಗಿಬೇಕಂತಿದೆ, ಅದನ್ನು ತೆಗೆದು ಹೊರಗಬೇಕು. ಇವ್ರು ಏನು ಮಾಡ್ತಾರೆ ಅಂದರೆ ಮುನ್ಸಿಪಾಲ್ಟಿ ಕಸವನ್ನು ತಗೊಂಡೋಗಿ ಒಂದು ಕಡೆಯಲ್ಲಿ ರಾಶಿ ಹಾಕೋದು, ಅಲ್ಲಿಂದ ಇನ್ನೊಂದು ಹಿಟಾಚಿಯಲ್ಲಿ ತೆಗೆದಾಗ ಮತ್ತೊಂದು ಕಡೆ ಹಾಕಿ ಮತ್ತೆ ಅದು ಸ್ವಲ್ಪ ಗಾಳಿಸಿ ಹೋಗ್ತದಲ್ಲ, ಅದೇ ಮಣ್ಣನ್ನು ತಂದು ಇಲ್ಲ ಹಾಕೋದು. ಕರೆಕ್ಟ್. ಲೆಕ್ಕ ಅವ್ರಿಗೆ ಕೆಂಪು ಮೋರಮ್ ಹಾಕಬೇಕಂತಿದೆ, ಎಲ್ಲಿ ಹಾಕ್ತಾರೆ? ಆಮೇಲೆ ಗ್ರಿಟ್ಟನ್ನು ಹಾಕಿ ಅದನ್ನು ಲೆವೆಲ್ ಕೊಡಬೇಕಂತ, ರೋಲರ್ ಓಡಿಸಿ ವೈಬ್ರೇಟರ್ ಹಾಕಬೇಕಂತಿದೆ, ಎಲ್ಲಿ ಹಾಕ್ತಾರೆ? ಅಲ್ಲ, ನನ್ನ ಒಂದು ಪ್ರಶ್ನೆ ಸರ್, ಈಗ 6 ವರ್ಷ ಆಯಿತು, 6 ವರ್ಷಕ್ಕಿಂತ ಜಾಸ್ತಿನೇ ಆಯಿತು ಜಾಸ್ತಿ ಫ್ಲೈಓವರ್ ಸ್ಟಾರ್ಟ್ ಆಗಿ. ಯಾಕೆ ಇನ್ನು ಅದು ಒಂದು ಹಂತಕ್ಕೆ ತರಲಿಕ್ಕೆ ನೀವು ಯಾಕೆ ಪ್ರಯತ್ನ ಮಾಡಿಲ್ಲ? ಇವತ್ತು ಆಗ್ತದೆ ನೋಡಿ. ಇನ್ನೊಂದು ದೊಡ್ಡ ದುರಂತ ಅಂದರೆ, ಇವತ್ತು ನಾವು AC ಅವರಿಗೆ ಹೇಳಿದ್ದೇವೆ, ನಾಳೆ ನಾನು ನೋಡ್ತೇವೆ, ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಪಾಪ, ಅವರಿಗೆ ಕರ್ಕೊಂಡೋಗಿ ಅದನ್ನು ತೋರಿಸ್ಬೇಕಂತ ಇದ್ವಿ. ಅಲ್ಲಿ ಒಂದು ಕ್ಯಾಟಲ್ ಪಾಸ್ ಆಗಲಿಕ್ಕೆ ಒಂದು ಅಂಡರ್ ಪಾಸ್ ಮಾಡಿದ್ದಾರೆ, ಎಲ್ಲಿ ಇದು ಸ್ವಲ್ಪ ಮುಂದೆ. ಅದರಲ್ಲಿ ಒಂದು ಸೈಡ್ ಮಾತ್ರ ಆಗಿದೆ. ಈ ಫ್ಲೈಓವರನ್ನು ಬಿಟ್ಬಿಡ್ಬೇಕಾದ್ರೆ 2 ಸೈಡ್ ಆದರೆ ಮಾತ್ರ ಫ್ಲೈಓವರ್ಗೆ ಎಂಬಕ್ಕೆ ಸೈಡ್ ರಿವಿಟ್ಮೆಂಟ್ ಮಾಡಿ ಆಗುತ್ತೆ. ಇದು ಅದು ವರ್ಕೇ ಸ್ಟಾರ್ಟ್ ಆಗಿದೆ. ಹೇಗೆ 6 ಫೀಟ್ ಮಾತ್ರ ಇನ್ನೊಂದು ಸ್ಪ್ಯಾನ್ ಹಾಕ್ಲಿಕ್ಕಿದೆ, ಅದನ್ನು ಮಾಡಿದೆ ಇವರು ಮುಗಿಸೋದು ಹೇಗೆ? ಸುಮ್ಮನೆ ಮತ್ತು ಬಸರೂರು ಕ್ರಾಸಲ್ಲಿ ಮತ್ತು ಹೊಂಡ ಮಾಡೋದು ಯಾಕೆ? ಅದರ ಅವಶ್ಯಕತೆ ಏನು? ಸುಮ್ಮನೆ ನಮ್ಮನ್ನು ಮಂಗ ಮಾಡಲಿಕ್ಕಲ್ವ? ಯಾರೋ ಹೇಳಿದಾಗ ಆಗ ಒಬ್ರು ಹೇಳ್ತಿದ್ರು, ಉಡುಪಿಯಿಂದ ಕುಂದಾಪುರ ಬರಲಿಕ್ಕೆ 20 ನಿಮಿಷ ಸಾಕಾಗ್ತದೆ, ಕುಂದಾಪುರದಿಂದ ಸಂಗಮ್ ಪಾಸ್ ಆಗಲಿಕ್ಕೆ 25 ನಿಮಿಷ ಬೇಕು. ಕರೆಕ್ಟ್. ಅದು ಧೂಳು ನುಂಗಲಿಕ್ಕೆ ಇವರಿಗೆ ಸರ್ವಿಸ್ ರೋಡನ್ನು ಬೇರೆ ಸಬ್ಸ್ಟಿಟ್ಯೂಟ್ ರೋಡನ್ನು ಮಾಡಿಕೊಟ್ಟು ಜನರಿಗೆ ಓಡಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ರೋಡ್ ಮಾಡಬೇಕಂತಿದೆ. ಧೂಳು ಬರ್ದಿದ್ದಾಗ ನೀರು ಹಾಕಬೇಕಂತ ಹಾಕಿದಾರಾ? ಕಾಂಕ್ರೀಟ್ ಹಾಕಿದ ಮೇಲೆ ನೀರು ಹಾಕಿದಾರಾ? ಇಲ್ಲ. ಒಂದು ದಿನ ನೀರು ಹಾಕುವುದಿಲ್ಲ. ಅದು ಕೇಳಿದರೆ ನಮ್ಮಲ್ಲಿ ಕೆಲವರು ಬುದ್ಧಿವಂತರು ಇದ್ದಾರೆ, ಅದು ಕೋಲ್ಡ್ ಡಾಂಬರ್ ನಾನು ಪ್ರಪಂಚದಲ್ಲಿ ಎಲ್ಲೂ ಕೇಳು, ಕೋಲ್ಡ್ ಡಾಂಬರ್ ಹೇಗೆ ಆಗೋದು? ನೀರು ಹಾಕಿ ಚಪ್ಪೆ ಅದು ಹೇಗೆ ಇದಾಗೋದಿಲ್ಲ, ಸೆಟ್ ಆಗೋದಿಲ್ಲ ಅದು. ಕರೆಕ್ಟ್
ಅವ್ರಿಗೆ ಕೆರೆಸಿದ ಡಾಂಬರ್ನ ತಂದು ಹಾಕಿದ್ರು, ರೋಡ್ ಮಾಡಿದ್ರು ಮಾಡ್ಬೋದು. ಏನು ನಮ್ಮ ಈ ಹೊಸ ಗಾಡಿಗಳೆಲ್ಲ ಕೆಳಗಡೆ ಗುದ್ದಿ ಅದನ್ನು ಇದಾಗೋದು ನೋಡಿದರೆ ಯಾರೊಬ್ರಿಗೆ ಹೊಟ್ಟೆ ಉರಿತದೆ. ಅದು ಅವರಿಗೆ ಅರ್ಥ ಆಗೋದಿಲ್ಲ. ಅವರು JCB ಓಡಿಸ್ಕೊಂಡಿದ್ದವರು. ಅದು ಅದರ ಬಗ್ಗೆ ಜನರಿಗೆ ಕಾಳಜಿ ಬರಬೇಕು. ಇವತ್ತು ನನಗೆ ತುಂಬ ಸಂತೋಷ ಅಂದರೆ 10 ವರ್ಷದಿಂದ ನಾವು ಹೋರಾಟ ಪ್ರಾರಂಭ ಮಾಡಿದೆ ಕಿಶೋರ್ರೆ. ಇವತ್ತು ಬಂದಷ್ಟು ಜನ ನಾವು ಈವರೆಗೆ ಯಾವ ದಿವಸ ಬಂದಿಲ್ಲ. ಯಾಕಂದರೆ ಎಲ್ಲರೂ ಸ್ವಲ್ಪ ಸಂತ್ರಸ್ತರು. ಇಲ್ಲ, ಅಂದ್ರೆ 8 ವರ್ಷದ ಹಿಂದೆ ಈ ಪ್ರಪೋಸಲ್ ರೆಡಿ ಆಗುವ ಟೈಮಲ್ಲಿ ಬಹುಶಃ ನೀವು ಅದರ ನೇತೃತ್ವ ವಹಿಸಿದ್ರಿ. CWC ಸಂಸ್ಥೆ ಎಕ್ಸ್ಪ್ರೆಸ್ ಹೈವೇ ಅಂತೇಳಿ ಪ್ಯಾರಲಲ್ ಆಗಿ 30 ಗ್ರಾಮ ಪಂಚಾಯತಿಗೆ ಹೋಗಿದ್ದೇವೆ. ಇವತ್ತು ನೋಡಿ ಎಲ್ಲಿಂದ ಹಿಡಿದು ಬೈಂದೂರುವರೆಗೆ ಎಷ್ಟು ಹಾಲ್ ಸೊಸೈಟಿಗಳಿಗೆ ಹಾಲು ತಗೊಂಡು ಹೋಗ್ಲಿಕ್ಕಿಲ್ಲ, ಆಚೆ ಕ್ರಾಸ್ ಆಗಲಿಕ್ಕಿಲ್ಲ, ಈಚೆ ಬರಲಿಕ್ಕಿಲ್ಲ. ಎಲ್ಲರೂ ಸರ್ವಿಸ್ ರೋಡ್ ಬೇಕು. ನನ್ನ ದೃಷ್ಟಿಯಲ್ಲಿ ಸರ್ವಿಸ್ ರೋಡ್ ಇದ್ದರೆ ಕಷ್ಟ. ಫೆನ್ಸ್ ಹಾಕ್ತಾರೆ ಅವರು. ಫೆನ್ಸ್ ಹಾಕಿದ್ಮೇಲೆ ಆಚೆ ಹೋಗ್ಲಿಕ್ಕಿಲ್ಲ. ಸರ್ವಿಸ್ ರೋಡ್ ಇಲ್ಲದೇ ಇದ್ದರೆ ಆರಾಮ ಅನ್ನಿಸ್ತದೆ. ಈಗ ನೋಡಿ ಕುಂದಾಪುರದಲ್ಲಿ ಶಾಸ್ತ್ರಿ ಸರ್ಕಲಿಗೆ ರೌಂಡ್ ಹಾಕಿ ಬರಲಿಕ್ಕೆ ಯಾವ ಕಡೆ ಹೋಗ್ಬೇಕಂತಿಲ್ಲ. ಇವರ ಟೆಕ್ನಾಲಜಿ ಹೆಚ್ಚು ಕಡಿಮೆ ಆಗಿ ಇವ್ರಿಗೆ ಗೊತ್ತಿಲ್ಲದೆ ಆ ಫ್ಲೈಓವರ್ನಲ್ಲಿ ಈ ಕಡೆ ಶರವನ್ ಮುಂದೆ ಹೊಂಡ ಮಾಡಿದ್ದಾರೆ. ಈಗ ಹೊಂಡ ಮಾಡಿ ಅದಕ್ಕೊಂದು ಸಪ್ರೇಟ್ ಪೈಪ್ ಹಾಕಿದ್ದಾರೆ. ಅದು ನೀರು ಪೈಪ ಯಾವ ಪೈಪ್ ಅಂತ ಗೊತ್ತಿಲ್ಲ, ನಮಗೆ ಮಾತ್ರ ಗೊತ್ತಿದೆ. ಆ ಕೆಂಪು ಪೈಪ್ ಹಾಕ್ತಿದ್ದಾರೆ, ಡ್ರೈನೇಜ್ ವಾಟರ್ ಎಲ್ಲಿ ನೀರು ಬಿದ್ದ ತುಂಬಿದ್ದು ಹೋಗಲಿಕ್ಕೆ. ಅಲ್ಲಿ ಬ್ಲಾಕ್ ಆದರೆ ಕುಂದಾಪುರಕ್ಕಿರೋ ರಸ್ತೆ ಒಂದು, ಇಡೀ 40,000 ಪಾಪ್ಯುಲೇಷನ್ ಇರುವ ಕುಂದಾಪುರಕ್ಕೆ ಇರುವುದು ಒಂದು ರೋಡ್ ಮಾತ್ರ, ಶಾಸ್ತ್ರಿ ಸರ್ಕಲಿಂದ ಶೆಣೆ ಪಾರ್ಕ್ ಇರುವಂಥ. ಬಟ್ ಅದು ನಿಮ್ದು ಫ್ಲೈಓವರ್ ನಿಮ್ದೇ ಡಿಮಾಂಡ್ ಆಗಿತ್ತು. ಫ್ಲೈಓವರ್ ಡಿಮಾಂಡ್ ಆಗಿತ್ತು. 2 ಗೋಡ್ ಆಗ್ತದೆ. ಈಗ ನೋಡಿ ಅಲ್ಲಿ ಕೋಟೇಶ್ವರದಲ್ಲಿ ಏನು ಎಂಬ್ಯಾಕ್ಮೆಂಟ್ ಮಾಡಿದ್ದಾರೆ. ನೀವು ಜಸ್ಟ್ ಒಂದು ಇಮ್ಯಾಜಿನ್ ಮಾಡಿ, ಪೇಟೆ ಇದೆ. ಈಗ ದೊಡ್ಡ ಒಂದು ಹಾಲ್ ಇದೆ ಉಡುಪಿ ಜಿಲ್ಲೆಯಲ್ಲಿ, ಒಂದು ದೊಡ್ಡ ಹಾಲ್ ಮೆರಿಡಿಯನ್ ಅಂತ ಹಾಲ್ ಇದೆ ಹಲಡಿ ರೋಡ್ನಲ್ಲಿ. ಆ ಹಾಲಿಗೆ ಯಾರಾದ್ರೂ ಮದುವೆಗೆ ಓಲ್ವೋ ಬಸ್ನಲ್ಲಿ ಬಂದ್ರೆ ಅವ ತಿರ್ಸ್ಲಿಕ್ಕೆ ಎಲ್ಲಿ ಹೋಗ್ಬೇಕು ಹೇಳಿ? ಕುಂದಾಪುರ ಶಾಸ್ತ್ರಿ ಸರ್ಕಲ್ ಬಂದು ತಿರ್ಸ್ಕೊಂಡು ಬರ್ಬೇಕು. ಮತ್ತೆ ಎಲ್ಲೂ ಜಾಗ ಇಲ್ಲ ಕಂಪ್ಲೀಟ್ ಆದ್ರ ನಂತರ. ಯಾಕಂದ್ರೆ ಕೋಟೇಶ್ವರ ಎಂಬ್ಯಾಕ್ಮೆಂಟ್ ಒಳಗೆ ಆಗುದಿಲ್ಲ, ಆಯ್ತಾ? ಕುಂದಾಪುರ ಶಾಸ್ತ್ರಿ ಸರ್ಕಲ್ ಬಂದು ಅಲ್ಲಿ ತಿರ್ಸ್ಕೊಂಡು ಹಾಲಿಗೆ ಬರ್ಬೇಕು. ಇಷ್ಟು ಅವೈಜ್ಞಾನಿಕ ಇದೆ ಅಂತ. 6 ಕಿಲೋಮೀಟರ್ ಒನ್ ವೇ 12 ಕಿಲೋಮೀಟರ್ ಆಗ್ತದೆ. ಬೆಂಗಳೂರಿನಲ್ಲೂ ಇಷ್ಟು ಇದಿಲ್ಲ. ಅದಕ್ಕೆ ನೀವು ಇಷ್ಟ ಆಗ್ತಾ ಇದ್ರು ಅದನ್ನ ಸಹಿಸಿಕೊಳ್ತಿರಲ್ಲ. ಜನಪ್ರತಿನಿಧಿಗಳು ಹೇಳ್ಬೇಕು. ಈಗ ನೋಡಿ ಅದಲ್ಲ, ಅದಕ್ಕಿಂತ ಮೊನ್ನೆ ದುರಂತ ಅಂದರೆ 640 ಕೋಟಿಗೆ ಟೆಂಡರ್ ಕರೆದದನ್ನು ಇಲ್ಲ ಅಂತ ಹೇಳಿ ಸಿಂಗಲ್ ಟೆಂಡರ್ ಅಂತ ಹೇಳಿ ಅದನ್ನು ನಿಲ್ಲಿಸ್ಬಿಟ್ಟು ಆಮೇಲೆ ಪುನಃ ಮತ್ತೆ 700 ಚಿಲ್ಲರೆ ಕೋಟಿಗೆ ಟೆಂಡರ್ ಮಾಡಿದರು. ಎಲ್ಲ ಆದ್ಮೇಲೆ ಈಗ ಮೊನ್ನೆ ಕೇಳ್ತೀವಿ ನಾವು DC ಆಫೀಸ್ ಮೀಟಿಂಗ್ನಲ್ಲಿ 1,000 ಚಿಲ್ಲರೆ ಕೋಟಿ ನಾನು ಜೀವ ಹಾರಿಯೋಯ್ತು. ಹಾಗಾದರೆ ಈಗ ಫ್ಲೈಓವರ್ ಮಾಡಲಿ ಅಥವಾ ಈ ಪ್ರಕರಣ ಆಗುತ್ತೆ ಇದು ಇಲ್ವಾ? ಯಾಕೆ ಎಸ್ಟಿಮೇಟ್ನೆಲ್ಲ ಸೇರ್ಲಿಲ್ವಾ? ಅಲ್ಲ, ಇದು ಯಾವಾಗ ಈ ಕಾಮಗಾರಿ ನೋಡಿ 2008ರಲ್ಲಿ ಚಾಲನೆ 8ರಲ್ಲಿ ಆರಂಭ ಆಗಬೇಕಿತ್ತು. ಅದು ಅಲ್ಲೇ ವಿಘ್ನ, ಆರಂಭದಲ್ಲೇ ವಿಘ್ನ. 2009ಕ್ಕೆ ಪ್ರಾರಂಭ ಆಯ್ತು. ಇದು ಪ್ರಾರಂಭ ಆದ ನಂತರ ಈ ರೆಡ್ಡಿ ಕಂಪ್ನಿದೆಲ್ಲ ಎಂತೆಲ್ಲ ಪ್ರಾಬ್ಲಮ್ ಆಯಿತು. ಅವರು ರಾಜಕೀಯವಾಗಿ ಪಕ್ಷ ಬಿಟ್ಟರು, ಅವ್ರ ಮೇಲೆ ರೈಡ್ ಆಯಿತು. ಇದು ಅನುಭವಿಸಿದ್ದೆಲ್ಲ ನಾವು. ಹೊಡೆತ ಬಿದ್ದದ್ದು ನಮಗೆ. ನಾವು ಜಗನ್ಮೋಹನ್ ರೆಡ್ಡಿ ಯಾರು ಅವರು ಜೈಲಿಗೆ ಹೋಗಿ ಕೂತರು. ಅದರ ನಂತರ ಎಲ್ಲ ನಾವು ಅನುಭವಿಸಿದ್ದು ನಾವು. ಇವತ್ತಿಗೆ 2018ರಲ್ಲಿದ್ದೇವೆ ನಾವು. ಕರೆಕ್ಟ್ ಇವತ್ತಿಗೆ 10 ವರ್ಷ ಆಗಿದೆ. ಏನು ಡೆವಲಪ್ಮೆಂಟ್ ಕೇಳಿದ್ರೆ ಟೋಲ್ ಕಲೆಕ್ಷನ್ ಆಗ್ತಾ ಇದೆ, ಅದೊಂದು ಅಭಿವೃದ್ಧಿ ಬಿಟ್ರೆ ಇನ್ಯಾವುದೇ ಪ್ಯಾಸೆಂಜರಿಗೆ ಅಥವಾ ವೆಹಿಕಲ್ ಟ್ರಾವೆಲ್ ಮಾಡುವವರಿಗೆ ಯಾವ ಅನುಕೂಲತೆಗಳು ಆಗಲಿಲ್ಲ. ಎಲ್ಲ ಕಡೆ ಅರ್ಧಂಬರ್ಧ ಕೆಲಸವೇ ಆಗಿರುವಂಥದ್ದು. ದುರಂತಗಳು ಮಧ್ಯ ದುರಂತಗಳಿವೆ. ಈಗ ಉಪ್ಪಿನಕೋಟೆಯಿಂದ ಮುಂದೆ ಹೋಗುವಾಗ ರೋಡ್ನಲ್ಲಿ ನೀರು ನಿಂತಿರ್ತದೆ. ಆ ದೊಡ್ಡ ಗಾಡಿ ಬರುವಾಗ ಈ ಈಚಿಂದ ಕಾರ್ಗಳು ಹೋದರೆ ಕಾರ್ ಮೇಲೆ ನೀರು ಬಿದ್ದು ಎಲ್ಲಿ ಹೋಯ್ತಂತ ಗೊತ್ತಾಗೋದಿಲ್ಲ, ಕಣ್ಣು ಮುಚ್ಚಿ ಹೋಗ್ತದೆ ಒಂದೊಂದು ಸಾರಿ. ಅಂತ ಒಂದು 7-8 ಸ್ಪಾಟನ್ನು ನಾವು ಲಾಸ್ಟ್ ಟೈಮ್ ತೋರಿಸಿದ್ದೇವೆ. ಹೀಗಿದೆ, ಅದನ್ನು ಏನು ಉಪಯೋಗ ಇಲ್ಲ. ಅದು ಗ್ರಾವಿಟಿ ಕೊಡೋದಿಲ್ಲ, ನೀರು ಹೋಗ್ಲಿಕ್ಕಿಲ್ಲ. ಕುಂದಾಪುರದಿಂದ ಬೊಬ್ಬರ್ನಕಟ್ಟೆಯಿಂದ ಅಲ್ಲಿವರೆಗೆ ಡ್ರೈನೇಜ್ ಇಲ್ಲ. ಸೊ ನಿಮ್ಮ MP ಏನು ಮಾಡ್ತಾರೆ? ಎಂಪಿಗೆ ಇದರ ಬಗ್ಗೆ ಗಮನಕ್ಕೆ ತಗೊಂಡು ಬಂದಿದ್ದೀರಾ? ಹೇಗೆ ಬಂದಿದೆ? ಅವರು ಮಾಡ್ತಾರೆ. ಮತ್ತು ಜನ ಎಚ್ಚೆತ್ತು ಹೇಳಬೇಕು, ಪುನಃ ಹೇಳಬೇಕು. ಅವ್ರಿಗೆ ಪಾಪ ಏನು ಗೊತ್ತಾಗ್ತದೆ ಹೇಗಂತ ಹೇಳಿ. ಅವ್ರು ಮಾಡಲಿಲ್ಲ ಅಂತ ಹೇಳಲಿಕ್ಕಿಲ್ಲ, ಮಾಡಿದಾರೆ ಅಂತ ಹೇಳಲಿಕ್ಕಿಲ್ಲ. ರಾಜಕೀಯ ಆಗ್ತದೆ. ಎಲ್ಲ ಒಂದು ಕಡೆ ಸರ್ ನನಗೆ ಅನಿಸೋದು, ಬಹುಶಃ ಎಲ್ಲರೂ ನಮ್ಮ ಕುಂದಾಪುರ ಉಳಿಸಿ ಹೋರಾಟ ಸಮಿತಿಯು ಸೇರಿ ಎಲ್ಲ ಒಂದು ಕಡೆ, ಈಗ ಅವರು ಹೇಳಿದರು, ಯಾರು ಸುರೇಶ್ ಶೆಟ್ಟಿ ಅವರು ಫೋನ್ ಮಾತಾಡುವಾಗ ಹೇಳಿದ್ರು, ನಮಗೆ ಎಲ್ಲ ಶುರು ಆದ ಮೇಲೆ ನಾವು ಎಲ್ಲ ಒಟ್ಟಾಗ್ತೇವೆ, ಜಗಳ ಮಾಡ್ತೇವೆ, ಹೋರಾಟ ಮಾಡ್ತೇವೆ, ಆಮೇಲೆ ಬಿಟ್ಬಿಡ್ತೇವೆ. ಎಲ್ಲ ಒಂದು ಕಡೆ ನಮಗೆ ಅದೇ ರೀತಿ ಅನಿಸ್ತಾ. ನಾವು ಆ ದಿವಸ ಹೇಳಿದ್ದೇವೆ, ಇನ್ನು ಮುಂದೆ ಗೊತ್ತಾಗ್ತದೆ ನಿಮಗೆ ಅಂತ ಹೇಳೋದನ್ನ ಇವತ್ತಲ್ಲ, 2008ರಲ್ಲಿ ಹೇಳಿದ್ದೇವೆ ನಾವು. ಅದಕ್ಕೆ ಹೇಳಿದ್ದು ಎಕ್ಸ್ಪ್ರೆಸ್ ಹೈವೇ ಮಾಡಿ ಕೊಂಕಣ ರೈಲ್ವೆಯಲ್ಲಿ ಮೂಡ್ಲಕಟ್ಟೆಯಿಂದ ಕೊಂಕಣ ರೈಲ್ವೆ ಕಂಕನಾಡಿಗೆ 71 ಕಿಲೋಮೀಟರ್ ದೂರ. ಇದರಲ್ಲಿ 76 ಕಿಲೋಮೀಟರ್ ದೂರ ಸುರತ್ಕಲ್ಲಿಗೆ, ಅಲ್ಲಿಂದ 30 ಕಿಲೋಮೀಟರ್ ಹೆಚ್ಚಾಗ್ತದೆ. ಸೀತಾ ನದಿ ಹೊಳೆಗೆ ಬಾರ್ಕೂರ್ನ ಹತ್ರ ಬ್ರಿಡ್ಜ್ ಮಾಡಿದರೆ 50 ಮೀಟ್ರಲ್ಲಿ ಹೋಗುತ್ತೆ. ಇಲ್ಲಿ 380 ಮೀಟ್ರ್ ಬ್ರಿಡ್ಜಿನ ಕಾಸ್ಟ್ ಉಳಿತದೆ. ನೀವು ಎಕ್ಸ್ಪ್ರೆಸ್ ಹೈವೇ ಮಾಡಿ, ಅದಕ್ಕೆ ಒಬ್ಬೊಬ್ಬರಿಗೆ ಹೇಳುವಂಥ ಅದು ಕೊಂಕಣ ರೈಲ್ವೆಯಲ್ಲಿ ರಸ್ತೆ ಮಾಡಲಿಕ್ಕೆ ಆಗ್ತದಾ?
ಸೆಂಟ್ರಲ್ ಗೌರ್ಮೆಂಟ್ ಇದು ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಲ್ಲ ಅದ್ರ ಒಳಗೆ ಮಾಡುವಂಥ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಎಕ್ವೈರ್ ಮಾಡಬೇಕು. ಈ ಬಿಲ್ಡಿಂಗ್ ಎಲ್ಲ ಹೊಡೆಯೋದಕ್ಕಿಂತ ಅದಾಗಬಾರ್ದಲ್ಲ. ಅಗ್ರಿಕಲ್ಚರ್ ಲ್ಯಾಂಡ್ ಸ್ವಲ್ಪ ಕಡಿಮೆ ಡೆವಲಪ್ ಆಗ್ತದೆ. ಅಲ್ಲಿ 10 ಕಿಲೋಮೀಟ್ರಿಗೆ ಒಂದು ನೀವು ಅಪ್ರೋಚ್ ಕೊಡಿ. ಇದನ್ನು ಸರ್ವಿಸ್ ರೋಡಾಗಿ ಮಾಡ್ಬೋದು. ಸರ್ವಿಸ್ ರೋಡ್ ನಾವಿಲ್ಲಿ ಟ್ಯಾಕ್ಸ್ ಕಟ್ಟೋದಿಲ್ವಾ? ನಮಗೆ ಈ ಸರ್ವಿಸ್ ರೋಡ್ ಇಲ್ಲ, ಈ ಚಿಕ್ಕ ಈ ರೋಡ್ ಯಾಕೆ? ಈಗ ಇರುವ ರೋಡನ್ನು 1962 ಆದ ರೋಡನ್ನು ಸರ್ವಿಸ್ ರೋಡಾಗಿ ಬಿಟ್ಟು ನಮಗೆ ಬೇಕಿದು. ಯಾರೇ ಒಬ್ಬ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ನಾನು ರಾಷ್ಟ್ರೀಯ ಹೆದ್ದಾರಿಯನ್ನು ಬಿಟ್ಟು ಬದುಕ್ತೇನೆ ಅಂತ ಹೇಳಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಮೀನುಗಾರಿಗೂ ಬೇಕು, ಪೆಟ್ರೋಲ್ ತರಲಿಕ್ಕೆ ಬೇಕು, ಸ್ಕೂಲಿಗೆ ಹೋಗ್ಲಿಕ್ಕೆ ಬೇಕು, ಆಫೀಸಿಗೆ ಹೋಗ್ಲಿಕ್ಕೆ ಬೇಕು, ಎಲ್ಲ ಜೀವನಾಡಿಯೇ ರಾಷ್ಟ್ರೀಯ ಹೆದ್ದಾರಿ. ಈ ರಾಷ್ಟ್ರೀಯ ಹೆದ್ದಾರಿಯನ್ನೇ ಕತ್ತರಿಸಿ ಅವ್ರಿಗೆ ಏನಾಗಿದೆ, ನವಯುಗದವರಿಗೆ ಏನಾಗಿದೆ ಅಂತ ಹೇಳಿದರೆ ಸಂಗಮ್ ಕ್ರಾಸ್ನಿಂದ ಬಸರೂರು ರೋಡ್ವರೆಗೆ ಅವ್ರಿಗೆ ಯಾರ ತಾಪತ್ರ ಬರಬಾರ್ದು, ಅವ್ರ ಮೇಲಿನ ವೆಹಿಕಲ್ ಹೋಗ್ಬೇಕು, ಟೋಲ್ ಕೊಡುವಂಥ ವೆಹಿಕಲ್ ಸೀದಾ ಹೋಗ್ಬೇಕು. ಅವ್ರಿಗೆ ಅದೊಂದೇ ಉದ್ದೇಶ. ಕುಂದಾಪುರ ಮುಳುಗ್ತದೆ, ಕುಂದಾಪುರ ಹೋಗ್ತದೆ, ಅವ್ರಿಗೆ ಏನು ತಲೆ ಕುಂದಾಪುರ ಮುಳುಗ್ತದೆ ಅಂತ ಶಾಸ್ತ್ರಿ ಸರ್ಕಲ್ನಲ್ಲಿ ಯಾಕೆ ಹೊಂಡ ಮಾಡಿದ್ದಾರೆ? ನಾವು ಹೇಳೋದಿಷ್ಟೇ, AC ಅವ್ರ ಹತ್ರ ಮನವಿ ಮಾಡಿದಷ್ಟೇ, DC ಅವ್ರ ಹತ್ರ ಮನವಿ ಮಾಡೋದಿಷ್ಟೇ. ಅವ್ರಿಗೆ ಕುಂದಾಪುರದಲ್ಲಿ ಯಾವ ವಿನ್ಯಾಸ, ಯಾವ ರೀತಿಯ ಡಿಸೈನಿನ ರಸ್ತೆಯನ್ನು ಮಾಡ್ತಾರೆ, ಎಲ್ಲೆಲ್ಲಿ ಏನು ಬರ್ತದೆ ಅದನ್ನು ದಯವಿಟ್ಟು ತರಿಸ್ಬೇಕಂತ ಹೇಳೋದು ನಾವು ಕೇಳೋದು. ಅಲ್ಲ, ಈಗ ನಾನು ಕೇಳ್ತಾ ಇರೋದು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಏನು ಸಂಬಂಧ ಇಲ್ವಾ? ಅವ್ರು ಒಪ್ಪುದಿಲ್ಲ, ಜಿಲ್ಲಾಡಳಿತವರಿಗೆ ಕರೆಸ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಅವರು ಒಪ್ಪುದಿಲ್ಲ. ನಾವು ಅವರಿಗೆ ಸಂಬಂಧ ಇಲ್ಲ. ಇದು NHA ಡಿಪಾರ್ಟ್ಮೆಂಟ್ನವರು ಏನು ಹೇಳ್ತಾರೆ ಅದನ್ನೇ ಇಲ್ಲಿ ಇಂಪ್ಲಿಮೆಂಟೇಷನ್ ಇವ್ರು ಮಾಡ್ತಾರೆ ಬಿಟ್ರೆ ಇವರಿಗೆ ಈಗ ಒಂದು ಸಣ್ಣ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಇಲ್ಲಿದ್ರೆ ನಾವು ಇಷ್ಟೆಲ್ಲ ನೋಡಿ ಕುಂದಾಪುರ ಫ್ಲೈಓವರ್ 2 ಸಲ ಡೆಲ್ಲಿಗೆ ಹೋಗಿದೆ, ನಾವೇ 2 ಬಾರಿ ಡೆಲ್ಲಿಗೆ ಹೋಗಿದ್ದೇವೆ, ಬೆಂಗಳೂರಿಗೆ ಹೋಗಿದ್ದೇವೆ, ಮಂಗಳೂರಲ್ಲಿ ಬೇಕಾದಷ್ಟು ಸಲ ಮೀಟಿಂಗ್ ಮಾಡಿದ್ದೇವೆ, ಕುಂದಾಪುರದಲ್ಲಿ ಸಾರ್ವಜನಿಕರೊಟ್ಟಿಗೆ ಬೇಕಾದಷ್ಟು ಮೀಟಿಂಗ್ ಮಾಡಿದ್ದೇವೆ. ಇದೆಲ್ಲ ಮಾಡಿದ ನಂತರ ಜಯಪ್ರಕಾಶ್ ಹೆಗಡೆಯವರ ಸಾರಥ್ಯದಲ್ಲಿ ಅದು ಫ್ಲೈಓವರ್ಗೆ ಯಶಸ್ಸು ಸಿಕ್ಕಿದ್ದು. ಆವಾಗ ಅವರು MP ಆಗಿದ್ರು, ಅವರು ಪ್ರಯತ್ನ ಮಾಡ್ಲಿಕ್ಕೆ ಹೋಗಿ ಅದು ಇದಾದ ಬಿಟ್ಟರೆ ನಾವು ಅವರನ್ನು ಕೂಡ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮತ್ತು ಈಗ ಏನು ಲೋಕಸಭಾ ಸದಸ್ಯ ಆಗಿದ್ದಾರೆ ಶೋಭಾ ಕರಂದ್ಲಾಜೆಯನ್ನು ಕೂಡ ಪ್ರಯತ್ನಕ್ಕೆ ತಗೊಳ್ಳೋಣ. ವೀಕ್ಷಕರು, ನಮ್ಮ ಚರ್ಚೆ ಮುಂದುವರಿಯುತ್ತದೆ. ಅದಕ್ಕಿಂತ ಮೊದಲೊಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಹೆದ್ದಾರಿ ವರ್ಸಸ್ ಕುಂದಾಪುರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕವಾದಂಥ ಸ್ವಾಗತ ವೀಕ್ಷಕರೇ. ನಮ್ಮ ಚರ್ಚೆ ವಿರಾಮದ ಸಂದರ್ಭದಲ್ಲಿ ನಾವು ಶೋಭಾ ಕರಂದ್ಲಾಜೆ ಅವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಟ್ವಿ. ಆದರೆ ಅವರು ವಿಮಾನದಲ್ಲಿ ಹೋಗ್ತಾ ಇದ್ದೇನೆ ಅನ್ನುವಂಥ ಒಂದು ಉತ್ತರ. ಬಹುಶಃ ಅವರು ವಿಮಾನದಲ್ಲಿ ಹಾರಾಡ್ತಾ ಇರಲಿ ಅಂತ ನಾವು ಆಶಿಸ್ತೇವೆ. ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ. ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಹಾಗೂ B ಕಿಶೋರ್ ಕುಮಾರ್ ಅವರಿದ್ದಾರೆ. ಬಹಳ ಮುಖ್ಯವಾಗಿ ನನ್ನ ಆವಾಗಿನ ಪ್ರಶ್ನೆಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಕೆಂಚನೂರು ಸೋಮಶೇಖರ್ ಶೆಟ್ಟಿ. ಒಳಚರಂಡಿ ವ್ಯವಸ್ಥೆ ಬಹುಶಃ ಇದು ಕೇವಲ ರಾಷ್ಟ್ರೀಯ ಹೆದ್ದಾರಿಗೆ ಮಾತ್ರ ಅಲ್ಲ, ಕುಂದಾಪುರದ ಹೃದಯ ಭಾಗದಲ್ಲಿರುವಂತಹ ಮುನ್ಸಿಪಾಲ್ಟಿ ಏನಿದೆ ಪುರಸಭೆ, ಅದರದ್ದು ಕೂಡ ಹೆದ್ದಾರಿಯನ್ನು ಪಾಸ್ ಮಾಡಿಕೊಂಡು ಹೋಗುವಂಥ ಒಂದು ನೀಲಿ ನಕ್ಷೆ ಇದೆ. ಸೊ ಏನು ವ್ಯವಸ್ಥೆ ಆಲ್ಟರ್ನೇಟ್ ಮಾಡಿದ್ದಾರೆ, ಒಳಚರಂಡಿ ವ್ಯವಸ್ಥೆಗೆ ಏನು ಮಾಡಬೇಕಿತ್ತು, ಏನು ಮಾಡಿದ್ದಾರೆ ಅಂತ ಅದಕ್ಕೆ ಪುರಸಭೆಯವರೇ ಉತ್ತರ ಕೊಡಬೇಕು. ಯಾಕಂತ ಹೇಳಿದರೆ 18 ಕಿಲೋಮೀಟರ್ ಕಾಂಕ್ರೀಟ್ ರೋಡನ್ನು ಕಟ್ ಮಾಡಿ ಈಗ ಪೈಪ್ಲೈನ್ ಎಲ್ಲ ಆಗಿದೆ. ಅಲ್ಲಿಂದ ಅದು ಕೋಣಿಗೆ ಹೋಗಬೇಕಾದ್ರೆ ಎಲ್ಲಿ ಕ್ರಾಸ್ ಆಗ್ತದೆ ಅಂತ ಹೇಳಿ ಈಗಲೇ ಮಾಡ್ಕೊಳ್ಬೇಕು. ಪುನಃ ಮತ್ತೆ ಕಟ್ ಮಾಡಲಿಕ್ಕೆ ಅವ್ರು ಬಿಡುವುದಿಲ್ಲ, ಅದು ಆಗೋದಿಲ್ಲ. ಅದ್ರ ಬಗ್ಗೆ ಯೋಜನೆಯಲ್ಲಿ ಪ್ಲ್ಯಾನೆಲ್ಲ ಇಲ್ಲ. ಯಾಕಂದರೆ ಅದು ಆ ಕಡೆಯಿಂದ ಇದೇ ಬೇರೆ ಇದು ಬೇರೆ ಆಗಿದೆ ಅಲ್ಲಿ. ಅಲ್ಲ, ಈಗ NHA ಯಲ್ಲಿ ಇವರು ಪ್ಲಾನ್ ಇದು ಮಿಕ್ಸ್ ಆಗೋದಿಲ್ವಾ? ಇಲ್ಲ ಇಲ್ಲ ಇಲ್ಲ, ಅವರು ಆ ಪ್ಲಾನ್ ಎಲ್ಲಿ ಕಟ್ ಹೈವೇರಿ ಸಂಬಂಧ ಇಲ್ಲ. ಅದಕ್ಕೆ ಬೇಕಾ ಸ್ಥಳೀಯವಾಗಿ ಪಂಚಾಯತ್ನವ್ರು ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಅವರು ಪ್ಲ್ಯಾನನ್ನು ಕೊಟ್ಕೊಂಡು ಈಗಲೇ ಕೊಟ್ಟರೆ ಆಗುತ್ತೆ. ಈ ಇಂಥಲ್ಲಿ ಪೈಪ್ ಹಾಕಿ ಇಟ್ಕೊಳ್ಳಿ ಎಲ್ಲಿ ಬರ್ತದೆ ಅಂತ ಹೇಳಲಿಕ್ಕೆ ಅವರಿಗೆ ಆ ಅರ್ಧ ಪ್ಲ್ಯಾನ್ ಈ ಹೈವೇಯಿಂದ ಆಚೆದೆ ಬಿಟ್ಟರೆ ಈಚೆದಿಲ್ಲ. ಅದೊಂದು ದುರಂತ ಮತ್ತೆ ಕಾದು ನಾವು ಅದಕ್ಕೆ ಅವ್ರ ಹತ್ರ ಹೇಳಿದ್ದೀವಿ. ಈಗ AC ಅವರೆಲ್ಲ ಮನವಿ ಏನಂದರೆ ನಾವು APMC ಯಾರ್ಡ್ ಒಳಗಡೆ ಓಕೆ ವೀಕ್ಷಕರೇ, ಈಗ ನಮ್ಮ ಜೊತೆಗೆ ಜಿಲ್ಲಾಧಿಕಾರಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್, ನಾವು ಸ್ಪಂದನ ವಾಹಿನಿಯ ನೇರ ಪ್ರಸಾರ ಕಾರ್ಯಕ್ರಮ ಹೆದ್ದಾರಿ ವರ್ಸಸ್ ಕುಂದಾಪುರ ಅನ್ನೋ ವಿಶೇಷ ಕಾರ್ಯಕ್ರಮದಲ್ಲಿ ಇದ್ದೇವೆ. ಮೇಡಮ್, ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಮುಖ್ಯ ಅತಿಥಿಗಳಾಗಿ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಮತ್ತು B ಕಿಶೋರ್ ಕುಮಾರ್ ಅವರು, ಕುಂದಾಪುರ ಉಳಿಸಿ ಹೋರಾಟ ಸಮಿತಿಯ ಸದಸ್ಯರು, ಅವರು ನಮ್ಮ ಜೊತೆಗಿದ್ದಾರೆ. ಏನು ವಿಚಾರ ಅಂತ ಹೇಳಿದ್ರೆ, ನಿನ್ನೆ ಅಸಿಸ್ಟೆಂಟ್ ಕಮಿಷನರು ಒಂದು ಆದೇಶ ಹೊರಡಿಸ್ತಾರೆ, ಹೆದ್ದಾರಿಯನ್ನು ಬಂದ್ ಮಾಡಬೇಕು, ವಿನಾಯಕದಿಂದ ಶಾಸ್ತ್ರಿ ಪಾರ್ಕಿನವರೆಗೆ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳನ್ನ ಬಿಡಬೇಕು ಅನ್ನುವಂಥದ್ದು. ಇದರಿಂದಾಗಿ ಈಗ ಸಮಸ್ಯೆ ಏನಾಗಿದೆ ಕೇಳಿದರೆ, ಸಂಪೂರ್ಣವಾಗಿ 6 ಮೀಟರ್ ಅಗಲದ ಸರ್ವಿಸ್ ರಸ್ತೆ ಬ್ಲಾಕ್ ಆಗಿದೆ ಇವತ್ತು ಸಂಜೆ.
ಸಂಪೂರ್ಣವಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಏನು ಫ್ಲೈಓವರ್ನ ಕಂಪ್ಲೀಟ್ ಮಾಡಿ ಅದರ ಮೇಲೆ ವಾಹನ ಬಿಡಬೇಕಾಗಿತ್ತು, ಇವತ್ತು ಅದು ಆಗ್ತಾ ಇಲ್ಲ. ಇದ್ರ ಬಗ್ಗೆ ತಾವು ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ತಾವೇನು ಹೇಳ್ತೀರಿ? ಈಗ ಅಲ್ಲೇ ಫ್ಲೈಓವರ್ ಕಂಪ್ಲೀಷನ್ಗೆ ಸಮಸ್ಯೆ ಏನಾಗಿದೆ ಅಂದ್ರೆ ಅದು ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ. ಓಕೆ. ಅದರ ರೋಡ್ಗೆ ಇರೋ ರ್ಯಾಂಪ್ ಪೋರ್ಷನ್ ಬಸರೂರ್ ಮುರುಘಾ ಜಂಕ್ಷನ್ಗೆ ಇರುವ ಪೋರ್ಷನ್ಗೆ ಅವರು ನ್ಯಾಷನಲ್ ಹೈವೇದಲ್ಲಿ ಅಲ್ಲಿ VUP ವೆಹಿಕಲ್ ಅಂಡರ್ ಪಾಸ್ ಬೇಕು ಅಂತ ನಮ್ಮ ಶಾಸಕರು ಮತ್ತೆ ಇವರು ಸಂಸದರು ಅಲ್ಲಿ ರಿಕ್ವೆಸ್ಟ್ ಕಳಿಸಿದಕ್ಕೆ ಅಲ್ಲಿ ವೆಹಿಕಲ್ ಅಂಡರ್ ಪಾಸ್ ಅಪ್ರೂವಲ್ ಆಗೋದಕ್ಕೆ ಸ್ವಲ್ಪ ಡಿಲೇ ಆಗಿದೆ. ರಿಕ್ವೆಸ್ಟ್ ಮೇರೆಗೆ ಅದು ಪ್ರಾಸೆಸ್ ಆಗಿ ಈಗ ಅಪ್ರೂವಲ್ NHA ಹೆಡ್ ಕ್ವಾರ್ಟರ್ಸ್ ಗೆ ಬಂದಿದೆ. ಅದೀಗ ಕನ್ಸೆಷನರ್ ಅಂದ್ರೆ ಕಾಂಟ್ರಾಕ್ಟರ್ ಗೆ ಅದರದ ಡೈರೆಕ್ಷನ್ ಕೊಟ್ಟು ಈಗ ಈ ವಾರದಲ್ಲಿ ಕೊಡ್ತಾರೆ ಅಂತ ನನಗೆ ಬಂದಿರೋ ಮಾಹಿತಿ ನ್ಯಾಷನಲ್ ಹೈವೇ ಹೆಡ್ ಕ್ವಾರ್ಟರ್ಸ್ ಅಂತ. ಕೊಟ್ಟ ತಕ್ಷಣ ಅವರ ಬಸರೂರ್ ಮುರುಘಾ VUP ವೆಹಿಕಲ್ ಅಂಡರ್ ಪಾಸ್ ಕೂಡ ಮಾಡಿ ರ್ಯಾಂಪ್ ಅನ್ನು ಕನೆಕ್ಟ್ ಮಾಡುವಂತ ಉದ್ದೇಶದಲ್ಲಿದೆ. ಬೇಸಿಕಲಿ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿದೆ, ಕನೆಕ್ಷನ್ಗೆ ಮಾತ್ರ ಪೆಂಡಿಂಗ್ ಇದೆ. ಮೇಡಮ್ ನಂದು ಒಂದೇ ಪ್ರಶ್ನೆ ಮೇಡಮ್, ಈಗ 6 year ಬ್ಯಾಕ್ ನಮ್ಮದು ಫ್ಲೈಓವರ್ ಏನು ಕುಂದಾಪುರ ಶಾಸ್ತ್ರಿ ಪಾರ್ಕಿನಲ್ಲಿ ಫ್ಲೈಓವರ್ ವರ್ಕ್ ಸ್ಟಾರ್ಟ್ ಆಗಿದೆ. 6 year ಆದ್ರೂ ಈಗ ಇನ್ನೂ ಇದು ಸ್ಟ್ರಕ್ಚರ್ ಮಾತ್ರ ಕಂಪ್ಲೀಟ್ ಆಗಿದೆ, ಇನ್ನು ಟೋಟಲಿ ಏನು ವರ್ಕ್ ಕಂಪ್ಲೀಟ್ ಆಗಲಿಲ್ಲ. ಸೊ ಈಗ 15 days ಬ್ಯಾಕು ಏನು ನಿಮ್ಮದು ಅಂಡರ್ ಪಾಸ್ ಸ್ಯಾಂಕ್ಷನ್ ಆಗಿದೆ. ಸೊ ಅಷ್ಟು ತರಾತುರಿಯಲ್ಲಿ ಅಂಡರ್ ಪಾಸ್ ಕಂಪ್ಲೀಟ್ ಮಾಡಬೇಕು, ಫ್ಲೈಓವರ್ನ ವರ್ಕ್ ಸ್ಟಾಪ್ ಮಾಡಬೇಕು ಅಂತ ಯಾಕೆ ನೀವು ಇಷ್ಟಪಡ್ತೀರಾ? ಅಂದರೆ ಇದರಿಂದ ಕುಂದಾಪುರದ ಜನಕ್ಕೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ನಿಮಗೆ ಅನಿಸ್ತಾ ಇಲ್ವಾ? ಈಗ ಏನಾಗ್ತಿದೆ, ಫ್ಲೈಓವರ್ ವರ್ಕ್ ಕಂಪ್ಲೀಟ್ ಆಗ್ತಾ ಇಲ್ಲ, ಈಗ ಸ್ಟಾಪ್ ಆಗಿದೆ. ಓಕೆ, ಈಗ ನೀವು ಅಂಡರ್ ಪಾಸ್ನ ಸ್ಯಾಂಕ್ಷನ್ ಇಮಿಡಿಯೇಟ್ ವರ್ಕ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನೀವು ಬ್ಲಾಕ್ ಮಾಡ್ತಾ ಇದ್ದೀರಾ ಹೈವೇನ. ಸೊ ಇದರಿಂದ ಈ ಏನು ಕುಂದಾಪುರ ಉಳಿಸಿ ಹೋರಾಟ ಸಮಿತಿಯವರು ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ನೀವು ಫ್ಲೈಓವರ್ನ ಕಂಪ್ಲೀಟ್ ಮಾಡಿ ಹೆವಿ ವೆಹಿಕಲ್ಸನ್ನು ಫ್ಲೈಓವರ್ ಮೇಲೆ ಬಿಡಿ. ಸೊ ಆವಾಗ ಇಲ್ಲಿ ಟ್ರಾಫಿಕ್ ಜಾಮ್ ಆಗುವಂಥ ಪ್ರಶ್ನೆ ಇರೋದಿಲ್ಲ. ಹಾಗಾದ್ರೆ ಈಗ ಫ್ಲೈಓವರ್ ಏನು ಇಲ್ಲಿಂದ ಕಂಟಿನ್ಯೂ ಆಗಿ ಬಸರೂರ್ ಮುರುಘಾ ಇದು ಅಂಡರ್ ಪಾಸ್ ಜೊತೆಗೆ ಹೋಗುತ್ತೆ. ಸೊ ಬಟ್ ನಮಗಿರೋ ಮಾಹಿತಿ ಬೇರೆ ತರ ಇದೆ ಮೇಡಮ್. ಇಲ್ಲಿಂದ ಏನು ಮಿಥುನ್ ಕಾಂಪ್ಲೆಕ್ಸ್ ಇದೆ ಅಲ್ಲಿವರೆಗೆ ಕ್ಲೋಸ್ ಆಗುತ್ತೆ, ಅದಾದ್ಮೇಲೆ ಹೈವೇ ಕಂಟಿನ್ಯೂ ಆಗುತ್ತೆ, ಆಮೇಲೆ ಅಲ್ಲಿ ಅಂಡರ್ ಪಾಸ್ ಮೇಲೆ ಪಾಸ್ ಆಗುತ್ತೆ ಅಂತ. ಇದ್ರ ಬಗ್ಗೆ ಸೋಮಶೇಖರ್ ಶೆಟ್ಟರು ಮಾತಾಡ್ತಾರೆ, ಒಂದೇ ನಿಮಿಷ ಮೇಡಮ್. ಮೇಡಮ್ ಅಲ್ಲಿ ಏನಾಗಿದೆ ಅಂದ್ರೆ 180 meters ಗ್ಯಾಪ್ ಇದೆ ಅಂತ ಹೇಳ್ತಾರೆ. ಆದರೆ ಈಗ ಎಂಬ್ಯಾಕ್ಮೆಂಟ್ ಮಾಡುವಂತ ಈಗ ಫ್ಲೈಓವರ್ ಆಗಿದೆ ಅಲ್ಲ ಮೇಡಮ್, ಫ್ಲೈಓವರ್ ಇಂದ ಟವರ್ಸ್ ಟು ಬೈಂದೂರು ಕಡೆ ಹೋದ್ರೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಕ್ಯಾಟಲ್ ಪಾಸ್ ಆಗಲಿಕ್ಕೆ ಒಂದು ಸ್ಟ್ರಕ್ಚರ್ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಅರ್ಧ ಆಗಿದೆ, ಅಂದರೆ ಒಂದು ಸೈಡ್ ಹೋಗೋದು ರೈಟ್ ಪೋರ್ಷನ್ ಆಗಿದೆ. ಲೆಫ್ಟ್ ಪೋರ್ಷನ್ಗೆ ಇನ್ನೂ ಫೌಂಡೇಶನ್ ತೆಗಿಲಿಲ್ಲ, ಏನೂ ಮಾಡಲಿಲ್ಲ. ಇವರು 1 ತಿಂಗಳೊಳಗೆ ಫ್ಲೈಓವರಿಗೆ ಅಪ್ರೋಚ್ ಆ ಎಂಬ್ಯಾಕ್ಮೆಂಟನ್ನು ಅಂದರೆ ಅಂಡರ್ ಪಾಸ್ ಅಲ್ಲ, ಆ ಫ್ಲೈಓವರಿಂದ ಅಲ್ಲಿ 0 ಮಾರ್ಕ್ಗೆ ಹೋಗಬೇಕಾದ್ರೆ KSRTC ಬಸ್ ಸ್ಟ್ಯಾಂಡ್ವರೆಗೆ ನಾವು ರೋಡ್ ಫಿನಿಶ್ ಮಾಡ್ತೇವೆ 1 ತಿಂಗಳಲ್ಲಿ. ಹೇಗೆ ಮಾಡ್ತಾರೆ? ಅದನ್ನ ಫಿನಿಶ್ ಮಾಡಿದೆ. ಮೇಡಮ್ ನಾವು ನಿಮ್ಮ ಗಮನಕ್ಕೆ ತರೋಕೆ ನಮ್ಮ ಬೇಡಿಕೆ ಇಷ್ಟೇ, 10 ವರ್ಷದಿಂದ ಕೇಳ್ತಾ ಇದ್ದೇವೆ. ಹೇಮಲತಾ ಮೇಡಮ್ ಇರುವಾಗಿಂದ ಆವತ್ತಿನಿಂದ ಕೇಳ್ತಾ ಇದ್ದೇವೆ. ವಿಶಾಲ್ ಅವರು ಇರುವಾಗ, ರೇಜು ಅವರು ಇರುವಾಗ ನಿಮ್ಮ ಹತ್ರ ಎಲ್ಲ ಬೇಡಿಕೆ ಏನಂದರೆ ಕುಂದಾಪುರಕ್ಕೆ ದಯವಿಟ್ಟು ಬಂದು, ಕುಂದಾಪುರದ ಸಮಸ್ಯೆ ವಿಭಿನ್ನ. 76 ಕಿಲೋಮೀಟರ್ ದೂರದ ಈ ರಸ್ತೆಯಲ್ಲಿ ದೊಡ್ಡ ತೊಂದರೆ ಅನುಭವಿಸ್ತಾ ಇರುವುದು ಕುಂದಾಪುರದವರು. ಯಾಕಂದರೆ ಕುಂದಾಪುರ ಮಧ್ಯದಲ್ಲಿ ಪಾಸಾಗಿ ಹೋಗುತ್ತೆ. ಉಡುಪಿಯಲ್ಲಿ ಸಮೇತ ಕರಾವಳಿಯಲ್ಲಿ ಆಗದಿದ್ದರೆ ಏನು ತೊಂದರೆ ಇಲ್ಲ, ಬನ್ನಿ ಇದರಿಂದ ಒಳಗಿಂದ ಬರಲಿಕ್ಕೆ ಆಗ್ತದೆ, ನಿಟ್ಟೂರಿಂದ ಪಾಸಾಗಿ ಬರ್ಬೋದು, ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಿದೆ, ಕಾಪುವಲ್ಲಿದೆ, ಎಲ್ಲ ಕಡೆಯಲ್ಲಿದೆ. ದಯವಿಟ್ಟು ಕುಂದಾಪುರಕ್ಕೆ ಈ ಒಂದು ರೋಡ್ ಬಿಟ್ಟರೆ ಬೇರೆ ರೋಡ್ ವ್ಯವಸ್ಥೆ ಇಲ್ಲ. ದಯವಿಟ್ಟು ತಾವು ಬಂದರೆ ನಾವು ಅದನ್ನ ಈಗಾಗಲೇ ಬಂದು ಆ ಶಾಸ್ತ್ರಿ ಸರ್ಕಲ್ ಅಲ್ಲೇ ಒಂದು ಬಿಲ್ಡಿಂಗ್ ಅಕ್ಯುಪೇಷನ್ ಸಮಸ್ಯೆ ಇದ್ದದ್ದು ಸಾಲ್ವ್ ಆದದೆ. ನಾನು ಫಸ್ಟ್ ಮಾರ್ಚಲ್ಲಿ ಚಾರ್ಜ್ ತಗೊಂಡಾದ್ಮೇಲೆ ಕಳೆದ ವರ್ಷ ಸರಿ ಮೇಡಮ್ ಅಲ್ಲೇ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಹೆಬ್ಬಾರ್ ಬಿಲ್ಡಿಂಗ್ ಈಗ ಇವರ ತಪ್ಪಿನಿಂದಾಗಿ ಮೇಡಮ್ ಒಂದೇ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ ಮೇಡಮ್. ಅದು ಒಂದು ಕ್ಲಾರಿಟಿ ಇಟ್ಕೊಳ್ಳಿ. ಯಾಕಂದ್ರೆ ಈಗ ಇವತ್ತಿನ ಮಾಹಿತಿ ಪ್ರಕಾರ ಅಂಡರ್ ಪಾಸ್ಗೂ ಮತ್ತೆ ಫ್ಲೈಓವರ್ಗೂ ಮಧ್ಯೆ 180 meters ಡಿಸ್ಟೆನ್ಸ್ ಇದೆ. ಸೊ ಇದು ಕಂಟಿನ್ಯೂಟಿ ಅಲ್ಲ. ಸೊ ಆ ಕಾರಣಕ್ಕೆ ನೀವು ದಯವಿಟ್ಟು ಅಂಡರ್ ಪಾಸ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಫ್ಲೈಓವರ್ನ ಕಂಪ್ಲೀಟ್ ಮಾಡಿದರೆ ನಿಮಗೆ ಅಂಡರ್ ಪಾಸ್ ಈಸಿಯಾಗಿ ಟ್ರಾಫಿಕ್ ಜಾಮ್ ಇಲ್ಲದೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಕಂಪ್ಲೀಟ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮೇಡಮ್. ಖಂಡಿತವಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಕರೆಗೆ ಹೋಗೊಟ್ಟು ನೀವು ಸ್ಪಂದನೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೋಡಿ, ಇದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ಗಳು ಅಂತ ಅನ್ಸುತ್ತೆ. ಏನು ಹೇಳ್ತಾರೆ ಅಂದರೆ, ಇವರಿಗೆ ಮಾಹಿತಿ ಕೊಡುವಾಗ ಅವರು ಹಾಗೆ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರು ದೊಡ್ಡ ದುರಂತ ಏನು ಕೇಳಿದರೆ, ಈಗ ಬಂದವರಿದ್ದಾರಲ್ಲ ಅವರು ನ್ಯಾಷನಲ್ ಅಥಾರಿಟಿ ಅವರಲ್ಲ, ಮತ್ತು ನವಯುಗ ಕಂಪನಿಯವರು ಬರುವುದು.
ಅವ್ರಿಗೆ ಕೆಲಸ ಆಗಬೇಕಷ್ಟೇ. ನ್ಯಾಷನಲ್ ಹೈವೇ ಅಥಾರಿಟಿಯವರು ಕಟ್ಟಿಗೆ ಸಿಗುವುದಿಲ್ಲ. ಒಂದು ಸಂಶಯ ಅವ್ರ ಮಾಹಿತಿ ಅಲ್ಲಿ ಹಾಗೆ ಇದೆ. ಯಾರು NHA ಏನು ಗುತ್ತಿಗೆ ಮಾಡ್ತಾ ಇದಾರಲ್ಲ ಕಾಂಟ್ರಾಕ್ಟ್ ಅವರು ಒಂದು ಹಂತದಲ್ಲಿ ಏನ್ ಹೇಳಿದ್ರು ಅಂತೇಳಿ ಹೇಳಿದ್ರೆ, ಶಾಸ್ತ್ರಿ ಸರ್ಕಲ್ ಫ್ಲೈ ಓವರ್ ಲ್ಯಾಂಡ್ ಆಗುದಿಲ್ಲ, 0 ಪಾಯಿಂಟ್ ಬರುವುದಿಲ್ಲ. ಅದು 0 ಪಾಯಿಂಟ್ ಎಲ್ಲಿ ಬರ್ತದೆ ಕೇಳಿದ್ರೆ ಆಫ್ಟರ್ ದಿ ಬಸವ ಮುರ್ಕೆ ಎಂಬ್ಯಾಕ್ಮೆಂಟ್ ಅಂತ ಆ ತರ ಇದೆ. ಇಡೀ ಕುಂದಾಪುರಕ್ಕೆ ನೀವು ಬಾಗಿಲು ಹಾಕಿ ಕಟ್ಟಿದಾಗ ಆಗ್ತದೆ. ಹಾಗಾದಾಗ ಕಂಪ್ಲೀಟ್ ಆಗಿ ಕುಂದಾಪುರ ವಿಭಾಗ ಮಾಡಿದಂಗೆ ಆಯ್ತು, ಡಿವೈಡ್ ಮಾಡಿದಾಗ. ಅಂದ್ರೆ ಒಂದ್ ಕಡೆ ಲ್ಯಾಂಡ್ ಆದಾಗ ಮತ್ತೊಂದ್ ಕಡೆ ಇಮಿಡಿಯೇಟ್ ಪುನಃ ರೈಸಿಂಗ್ ಪಾಯಿಂಟ್ ಬರ್ತದೆ. ಹಾಗಾಗಿ ಅದು ಜಾಯಿನ್ ಆಗ್ತದೆ ಅಂತ ಹೇಳಿ ಒಂದು ಮಾಹಿತಿ ಇದೆ, ಅದು ಇನ್ನೂ ಸ್ಪಷ್ಟ ಇಲ್ಲ. ಒಬ್ರು ಕರೆ ಮಾಡ್ತಾ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಸರ್, ತಾವು ಎಲ್ಲಿಂದ ಕರೆ ಮಾಡ್ತೀರಿ, ಯಾರು ಮಾತಾಡ್ತಿದ್ರಿ? ನಾನು ಚಂದ್ರಶೇಖರ್ ತಲ್ಲೂರಿಂದ. ಹೇಳಿ ಸರ್, ಹೇಳಿ ಚಂದ್ರಶೇಖರ್. ನಮಸ್ಕಾರ. ನಮಸ್ತೆ ಸರ್. ಕೆಂಚನೂರು ಸೋಮಶೇಖರ್ ನಮಸ್ಕಾರ, ಕಿಶೋರ್ ಕುಮಾರ್ ನಮಸ್ಕಾರ. ನಮಸ್ಕಾರ. ಬಸರೂರು ಮೂರ್ಖಂಡಿಯಿಂದ ಹಾ ಸರ್, ಈ ತರ ಶಾಸ್ತ್ರಿ ಪಾರ್ಕ್ನವರಿಗೆ ತೊಂದರೆ ಆಗ್ಲಿಕ್ಕೆ ಕಾರಣ ಉಂಟು. ಈ ಹಿಂದೆ ಬೈಪಾಸ್ ರೋಡ್ ಅನ್ನ ಕುಂದಾಪುರಕ್ಕೆ ಕೊಡ್ಬೇಕಂತ ಸಂಗಮಿಂದ ರೈಲ್ವೆ ಸ್ಟೇಷನ್ ಗೆ ಒಂದು ರೋಡ್ ಅನ್ನ ರೆಡಿ ಮಾಡ್ಬೇಕಂತ ಒಂದು ಮ್ಯಾಪೇ ರೆಡಿ ಆಗಿತ್ತು ಸರ್. ಅದು ಸೋಮಶೇಖರಿಗೂ ಗೊತ್ತಿದೆ, ಆಚಾರ್ಯ ಇರುವಾಗ, ಡಾಕ್ಟರ್ VS ಆಚಾರ್ಯ ಇರುವಾಗ. ಇದು ಈಗ ಈ ತರ ಬ್ಲಾಕ್ ಆದಾಗ ನಾವು ಬದ್ರೂರ್ ಮೂರ್ತಿಯಿಂದ ಒಳಗೆ ಹೋಗಿ ರೈಲ್ವೆ ಸ್ಟೇಷನ್ ಇಂದ ಸಂಗಮಿಗೆ ಹೋಗುವ ಒಂದು ಅವಕಾಶ ಸಹ ಇತ್ತು. ಕರೆಕ್ಟ್. ಮತ್ತು ಸೋಮಕ್ಷ ಸೆಂಟರ್ ಹೇಳಿದಾಗೆ ಕುಂದಾಪುರ ಮಧ್ಯದಲ್ಲೇ ಎಲ್ಲಾ ವಾಹನಗಳು ಹೋಗ್ಬೇಕು. ಉಡುಪಿ ಮಂಗಳೂರಿನಲ್ಲಿ ಬೈಪಾಸ್ ರೋಡ್ ಇದೆ, ಕುಂದಾಪುರದಲ್ಲಿ ಬೈಪಾಸ್ ರೋಡ್ ಅಂತ ಹೇಳುವುದಿಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಬೈಪಾಸ್ ರೋಡ್ ಅನ್ನ ರಚಿಸುವ ಬಗ್ಗೆ ಜಿಲ್ಲಾಡಳಿತಗಳು, ಜನಪ್ರತಿನಿಧಿಯವರು ಮತ್ತು ಹೆದ್ದಾರಿ ಸಮಿತಿಯವರು ಗಮನವನ್ನು ತಗೊಳ್ಬೇಕು. ಖಂಡಿತ ನೀವು ಅದಕ್ಕೆ ಬೆಂಬಲವನ್ನ ಜನಸಾಮಾನ್ಯರು ಕೊಡಬೇಕು. ಒಂದು. ಎರಡನೇದು ಸರ್, ಈಗ ಇವತ್ತಿನ ಚರ್ಚೆ ಬಹಳ ಮುಖ್ಯ ವಿಚಾರ ಏನು ಅಂತ ಕೇಳಿದ್ರೆ, ಫ್ಲೈಓವರ್ ಕಾಮಗಾರಿನ ಸ್ಥಗಿತಗೊಳಿಸಿ ಬಸರು ಮುರ್ಕೈನಲ್ಲಿರುವ ಅಂಡರ್ ಪಾಸ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ 6 ಮೀಟರ್ ಅಗಲದ ಸರ್ವಿಸ್ ರಸ್ತೆಯಲ್ಲಿ ವಾಹನಗಳನ್ನ ಬಿಡ್ತಾ ಇದ್ದಾರೆ. ಇದು ನಿಮ್ಗೆ ಏನ್ ಅನ್ಸುತ್ತೆ, ಹೇಗನ್ಸುತ್ತೆ? ಇದು ಸರಿ ಆಗಿ ನನ್ಗೆ ಕಾಣ್ತಾ ಇಲ್ಲ ಸರ್. ಓಕೆ, ಈಗ ಇದಕ್ಕೆ ಹೇಳಿದ್ರೆ ಸೋಮಶೇಖರ್ ಮತ್ತೆ ಕಿಶೋರ್ ಕುಮಾರ್ ಹೇಳಿದಾಗೆ ಈ ಕೆಲಸ ಆಗ್ಲಿಕ್ಕೆ ಇನ್ನು 4 ವರ್ಷ ಬೇಕೇನು. ಇದಕ್ಕೆ ಯಾವ ರೀತಿಯ ಯೋಜನೆಗಳನ್ನ ಸಾರ್ವಜನಿಕರು ಈ ಸಮಿತಿಗೆ ಹೈವೇ ಅವರು ಮತ್ತೆ ನವಯುಗ ಕಂಪನಿಯವರು ಇದಕ್ಕೆ ನಮ್ಮ ಕುಂದಾಪುರಕ್ಕೆ ಇಷ್ಟುವರೆಗೆ ಸರಿಯಾದ ಸ್ಪಂದನೆ ಕೊಡ್ಲಿಲ್ಲ ಅಂತ ನನ್ನ ಭಾವನೆ. ಓಕೆ ಸರ್, ಥ್ಯಾಂಕ್ ಯು. ಸರ್, ಈಗ ಅದು ಒಂದು ವಿಚಾರ ಇದೆ, ಯಾವುದು ಬೈಪಾಸ್ ರೋಡ್ ಒಂದು ಕೊಡಬೇಕು ಅನ್ನೋ ಒಂದು ಸಂಪರ್ಕ ರಾಷ್ಟ್ರೀಯಕ್ಕೆ ರೈಲ್ವೆ ಸ್ಟೇಷನ್ಗೆ ಸಂಪರ್ಕ ಕೊಡಬೇಕು ಅನ್ನುವಂಥದ್ದು. ಬಹುಶಃ ಅದು ಸದ್ಯಕ್ಕೆ ಆಗುವಂತಹ ಒಂದು ಯೋಜನೆ ಅಲ್ಲ ಅಂತ ಅನ್ಸುತ್ತೆ. ರಾಜಕೀಯದ ಒತ್ತಡ ಇದ್ರೆ ಆಗ್ತದೆ. ಕುಂದಾಪುರದಲ್ಲಿ ನಾವು ನತದ್ರಷ್ಟರು ಅಂತ ಹೇಳಲಿಕ್ಕೆ ನಾವು ಬಹಳ ಬೇಸರದಿಂದ ಹೇಳಬೇಕಾಗ್ತದೆ. ನಮ್ಮಲ್ಲಿ ಎಲ್ಲ ಸೌಲಭ್ಯದಿಂದ ವಂಚಿತರಾದದಿದ್ರೆ ಅದು ಉಡುಪಿ ಜಿಲ್ಲೆಯಲ್ಲಿ ಕುಂದಾಪುರ. ಯಾಕೆ ಏನು ಅನ್ನೋದನ್ನ ಇಲ್ಲಿ ಅದನ್ನ ನಮ್ಗೆ ಗೊತ್ತಿದೆ ಎಲ್ಲರಿಗೂ, ಅದನ್ನ ಮತ್ತೆ ಚರ್ಚೆ ಮಾಡುವ. ಬಟ್ ಸಫರ್ ಆಗೋದು ಮಾತ್ರ ಕುಂದಾಪುರದ ನಾಗರಿಕ. ಸರ್, ಕೊನೆಯದಾಗಿ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನನ್ನ ಬೇಡಿಕೆ ಇಷ್ಟೇ, 10 ವರ್ಷದಿಂದ ಕೇಳ್ತಾ ಇರೋದು ಇಷ್ಟೇ. ನಮ್ಮ ಕುಂದಾಪುರದ ಜನರಿಗೆ ಸುಗಮವಾಗಿ ಸಂಪರ್ಕ ರಸ್ತೆಯಲ್ಲಿ ಓಡಾಡಬೇಕಾದ್ರೆ ನನ್ನ ದೃಷ್ಟಿಯಲ್ಲಿ ಶಾಸ್ತ್ರಿ ಸರ್ಕಲನ್ನು ಈ ಮಧ್ಯದಲ್ಲಿ ಸರ್ಕಲ್ ರೌಂಡ್ ಆಗಿ, ಯಾಕಂದರೆ ಬಂಡಾಸ್ಕಾಸ್ ಕಾಲೇಜಿಂದ ಬರುವಂಥ ರಸ್ತೆಗೆ ಅಲ್ಲಿ ಅಪ್ರೋಚ್ ಇಲ್ಲ. ಅಲ್ಲಿ ಅಪ್ರೋಚ್ ಕೊಡಬೇಕಾದ್ರೆ ಅಲ್ಲಿ ಎಲ್ಲ ವ್ಯವಸ್ಥೆಗೆ ಅಲ್ಲಿ ಸಿಗ್ನಲ್ ಸರ್ಕಲನ್ನು ಮಾಡಬೇಕು. ಒಂದು. ಇನ್ನೊಂದೇನಂತ ಕೇಳಿದರೆ, ಮಾರ್ಕೆಟಿಗೆ ಹೋಗಲಿಕ್ಕೆ ಕುಂದಾಪುರ ಮಾರ್ಕೆಟ್ ಅಂತ ಹೇಳಿದರೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಸಂತೆಯಲ್ಲಿ ದೊಡ್ಡ ಸಂತೆ ಯಾವುದು ಕೇಳಿದರೆ ಕುಂದಾಪುರ. ಆ ಸಂತೆ ಮಾರ್ಕೆಟ್ಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಅಲ್ಲಿ ಒಂದು ಸರ್ಕಲ್, ಇಲ್ಲಿ ಒಂದು ಗಾಂಧಿ ಮೈದಾನಲ್ಲಿ ನೆಹರು ಸ್ಪೋರ್ಟ್ಸ್ ಪ್ಯಾಲೇಸಿನ ಮಧ್ಯದಲ್ಲಿ ಒಂದು ಸರ್ಕಲನ್ನು ಮಾಡಿದರೆ ನಮ್ಮ ಈ ಸಣ್ಣ ವಾಹನಗಳಿಗೆ ಅಲ್ಲಿಂದ ಅಲ್ಲಿಗೆ ತಿರುಗಾಡಲಿಕ್ಕೆ, ರೌಂಡ್ ಹೊಡಿಲಿಕ್ಕೆ ಅಥವಾ ರಿಕ್ಷಾದವರಿಗೆ ಒಂದು ಕಡೆಯಿಂದ ರಿಕ್ಷಾ ಬುಕ್ ಮಾಡಿದರೆ ಹೋಗುವ ದೂರ 300 ಮೀಟರ್ ಆದರೆ ವಾಪಸ್ ಬರಬೇಕಾದ್ರೆ 4 ಕಿಲೋಮೀಟರ್ ಬರಬೇಕು. ಕರೆಕ್ಟ್. ಇದು ಇಡೀ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನನ್ನ ದೃಷ್ಟಿಯಲ್ಲಿ ಯಾವಾಗಿಂದ ಹೇಳ್ತದೆ. ನಮ್ಮ ಉಡುಪಿ ಈ ಎಕ್ಸ್ಪ್ರೆಸ್ ಹೈವೇಗೆ ದಾರಿ ಕೊಟ್ಟದ್ರಿಂದ ನಾವು ಒದ್ದಾಟ ಮಾಡಿ 10 ಲಕ್ಷ ರೂಪಾಯಿ ದಿನವಂದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ಎಕ್ಸ್ಟ್ರಾ ಹೋಗ್ತದೆ. ಇದಕ್ಕೆ ಯಾರು ಹೊಣೆ? ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ನನ್ನ ಅಪೇಕ್ಷೆ ಇರುವಂಥದ್ದು, ಇವತ್ತು ಏನು ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ 10 ವರ್ಷ 2008ರಿಂದ ಇದು ಹೋರಾಟಗಳಾಗ್ತಾ ಇದೆ. ಇದಕ್ಕೆ ಅಷ್ಟು ಸ್ಪಂದನೆ, ಜನರಿಂದ ಸ್ಪಂದನೆ ವ್ಯಕ್ತ ಆದಾಗ ನಮಗೆ ಹೋರಾಟ ಮಾಡುವವರಿಗೂ ಒಂದು ಉತ್ಸಾಹ ಸಿಗ್ತದೆ, ಪ್ರೋತ್ಸಾಹ ಸಿಗ್ತದೆ. ಇವತ್ತು ಏನು ಇವತ್ತಿನ ಇಶ್ಯೂಗೆ ಏನು ಚಾಲನೆಯನ್ನು ಕೊಟ್ಟಿದ್ದೇವೆ ಅದರಿಂದ ಖಂಡಿತವಾಗಿಯೂ ಲಾಭ ಇದೆ.
ಅಂದರೆ ಲಾಭ ಇದೆ ಅಂದರೆ ಹೋರಾಟಕ್ಕೆ ಒಂದು ಬೆಲೆ ಸಿಗ್ತದೆ. ಇವತ್ತು ಪ್ರತಿಯೊಬ್ಬ ವಾಹನ ಸವಾರರಿಗೂ ಕೂಡ ಇದರಿಂದ ತೊಂದರೆ ಆಗ್ತದೆ. ಅವರೆಲ್ಲರೂ ಕೂಡ ಇವತ್ತು ನಾವು ಹೇಳಿದ್ದು ಸರಿ ಅನ್ನುವ ಒಂದು ತೀರ್ಮಾನಕ್ಕೆ ಬರ್ತಾರೆ. ಇನ್ನೊಂದು 2 ದಿವಸದಲ್ಲೇ ಗೊತ್ತಾಗ್ತದೆ, ಅನುಭವ ಬರ್ತದೆ. ಹಾಗಾಗಿ ಅವರೆಲ್ಲರೂ ಕೂಡ ಯಾರೆಲ್ಲ ಸಫರ್ ಆಗ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸಿದಾಗ ನಮ್ಮ ಹೋರಾಟಕ್ಕೆ ಶಕ್ತಿ ಬರ್ತದೆ, ಮತ್ತೆ ನಮ್ಮ ಈ ಹೋರಾಟಕ್ಕೆ ಯಶಸ್ಸು ಕೂಡ ಸಿಗ್ತದೆ ಅನ್ನುವಂಥ ನನ್ನ ಒಂದು ನಂಬಿಕೆ. ವೀಕ್ಷಕರ, ಇಷ್ಟೊತ್ತು ನಾವು ಹೆದ್ದಾರಿ ವರ್ಸಸ್ ಕುಂದಾಪುರ ಅನ್ನುವಂಥ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಬಹುಶಃ ಇವತ್ತು ಅಧಿಕಾರಿಗಳು ಕೂಡ ಒಂದು ಬೆಂಬಲವನ್ನು ಮೌಖಿಕವಾಗಿ ನಮ್ಮ ಜೊತೆಗೆ ಕೊಟ್ಟಿದ್ದಾರೆ. ನಾಳೆ ಬಹುಶಃ ಸ್ಪಾಟ್ನ ನೋಡ್ತಾರೆ, ಅಲ್ಲಿ ಏನು ಸಮಸ್ಯೆ ಅನ್ನುವಂಥದ್ದನ್ನು ಪರಿಶೀಲನೆ ಮಾಡ್ತಾರೆ. ಬಹುಶಃ ಪೂರಕವಾಗಿ ಕುಂದಾಪುರದ ನಾಗರಿಕರಿಗೆ ಅವರು ಕ್ರಮವನ್ನು ತಗೊಳ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ. ಅಲ್ಲದೆ ಕಳೆದ 10 ವರ್ಷಗಳಿಂದ ನಡೀತಾ ಇರುವಂತಹ ಚತುಷ್ಪಥ ಕಾಮಗಾರಿ ಏನು ಇದೆ ಅದರ ಸಮಸ್ಯೆಗಳನ್ನು, ಸಾಧಕ ಬಾಧಕಗಳನ್ನು ಕುಂದಾಪುರ ಉಳಿಸಿ ಹೋರಾಟ ಸಮಿತಿ ನಿರಂತರವಾಗಿ ಸಾರ್ವಜನಿಕರ ಗಮನಕ್ಕೆ ತರುವಂಥ ಪ್ರಯತ್ನಗಳನ್ನು ಮಾಡುತ್ತಲೇ ಬಂದಿದೆ. ಆದರೆ ಎಲ್ಲ ಒಂದು ಕಡೆ ಸಾರ್ವಜನಿಕರ ಇಚ್ಛಾಶಕ್ತಿಯ ಕೊರತೆ, ಸಮಿತಿಯ ಸಂಘಟನೆಯ ಹೋರಾಟಕ್ಕೆ ಬೆಂಬಲ ಪಡ್ಕೊಳ್ಳುವಲ್ಲಿ ವಿಫಲವಾಗಿದೆ ಅಂತ ಅನ್ನಿಸ್ತಾ ಇದೆ. ಬಟ್ ಇವತ್ತಿನ ಈ ಸಮಸ್ಯೆ ಇನ್ನು ಮುಂದಕ್ಕೆ ದುಪ್ಪಟ್ಟಾಗದೇ ಇರಲಿ, ಸಾರ್ವಜನಿಕರೆಲ್ಲರೂ ಇಂತಹ ಒಂದು ಸಮಸ್ಯೆಯ ಪರಿಹಾರಕ್ಕೆ ಒಕ್ಕೊರಲಿನಿಂದ ಭಾಗವಹಿಸಲಿ, ಒಗ್ಗಟ್ಟಾಗಲಿ, ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಿವಿಯನ್ನು ತೆರೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಕೆಂಚನೂರು ಸೋಮಶೇಖರ್ ಶೆಟ್ಟಿ ಹಾಗೂ ಬಿ ಕಿಶೋರ್ ಕುಮಾರ್ ಅವರಿಗೂ ಧನ್ಯವಾದಗಳು. ನಮಸ್ತೆ ಸರ್, ಶುಭರಾತ್ರಿ.